सदा सदा या समीय दुआ या समीय दुआ या समीय दुआ या समीय दुआ हे मौला मेरे ए मेरे इला सुन मेरी दुआ सुन मेरी सदा ईमान हो अपना सहाबा सा किरदार हो रोशन कुरान सा ईमान हो अपना सहाबा सा किरदार हो रोशन कुरान सा ओ नूर की सूरत से आया सुन मेरी दुआ सुन मेरी सदा हे मौला मेरे हे मेरे इला सुन मेरी दुआ सुन मेरी सदा या समीय दुआ या समीय दुआ या समीय दुआ या समीय दुआ दुनिया में हो या फिर यौम हशर हर लम्हा तेरी रहमत की नजर दुनिया में हो या फिर यौम हशर हर लम्हा तेरी रहमत की नजर चाहत ही नहीं मुझे इसके सिवा सुन मेरी दुआ सुन मेरी सदा अल्लाह 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 ಸೈಯದ್ ಮದನಿ ಪ್ರೌಢಶಾಲೆ ಹಳೆಕೋಟೆ ಇದರ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹದಿನೈದನೇ ತಾರೀಕಿನ ದಿವಸ ನಾವು ಕ್ರೀಡೋತ್ಸವವನ್ನು ಹಳೇಕಳ ಮೈದಾನದಲ್ಲಿ ಮಾಡಿದ್ದೇವೆ. ಅದರಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ಅವರಿಗೆ ಪ್ರಶಸ್ತಿ ಪತ್ರ ಮೆಡಲ್ಸು ಇದನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂಥ ನನ್ನ ಆತ್ಮೀಯರು, ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನ ಹಸ್ತವನ್ನು ಚಾಚುತ್ತಾ ಇರುವವರು ಎನಪೆಯ ಡೀಮ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಕೌಂಟೆಂಟ್ ಮ್ಯಾನೇಜರ್ ಆಗಿರುವಂಥ ಪ್ರವೀಣ್ ಸರ್ ಅವರೇ, ನಮ್ಮೆಲ್ಲರ ಆತ್ಮೀಯ ಸಹೋದರರು, ನಮ್ಮ ಶಾಲೆಗೆ ಬಂದ ತಕ್ಷಣ ನಮ್ಮ ಶಾಲೆಯ ಒಬ್ಬ ಹಿತೈಷಿ, ಶಾಲೆಯ ಮೇಲಿನ ನಮ್ಮ ಅಭಿಮಾನವನ್ನು ಇಟ್ಟುಕೊಂಡಂಥ ಪೊಲೀಸ್ ಇಲಾಖೆಯಲ್ಲಿ ಸೌಜನ್ಯ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗಳೊಟ್ಟಿಗೆ ಕಾರಣರಾಗಿರುವ ಉಳ್ಳಾಳದ ASI ಅವರಾದಂಥ ಮನ್ಸೂರ್ ಸರ್ ಅವರೇ, ಹಾಗೆಯೇ ನನ್ನ ಆತ್ಮೀಯ ಮಿತ್ರ, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳು ಆದಂಥ ಸನ್ಮಾನ್ಯ ಅಲ್ತಾಫ್ ಯೋಚ್ರವರೇ, ಈ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ದ್ಯೋತಕ, ಉಳ್ಳಾಳ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ, ನಮ್ಮೆಲ್ಲರ ಆತ್ಮೀಯರು ಆದಂಥ ಹಾಜಿ ಮೊಹಮ್ಮದ್ ತೌಹಾರ್ ಅವರೇ, ನಮ್ಮ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸಂತೃಪ್ತಿ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವಂಥ ಅರುಣಾಕ್ಷಿ ಅವರೇ, ಆತ್ಮೀಯ ಸಹೋದ್ಯೋಗಿಗಳೇ, ಅವಳು ಯಾರು ಮಾತಾಡೋದು, ಯಾರು ಮಾತಾಡೋದು, ನಾನು ಇಷ್ಟು ಜೋರು ಬೊಬ್ಬೆಡಿತಾ ಇದ್ದೆ, ನನಗೆ ಕೇಳಿಸ್ತಾ ಇಲ್ಲಲ್ಲ. ಹಾಗೆಯೇ ನನ್ನ ಆತ್ಮೀಯ ಸಹೋದ್ಯೋಗಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 17 ವಿದ್ಯಾಸಂಸ್ಥೆಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. 1982ನೇ ಇಸವಿಯಲ್ಲಿ ದಿವಂಗತ ಹಾಜಿ UK ಇಬ್ರಾಹಿಂ ರವರ
ಸಾರಥ್ಯದಲ್ಲಿ ಉಳ್ಳಾಲ ದರ್ಗಾ ಮತ್ತು ಜುಮಾ ಮಸ್ಜಿದ್ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅವರಿಗಿದ್ದಂಥ ಒಂದು ಆಶಯ ಏನು ಅಂತ ಹೇಳಿದರೆ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕು ಅಂತ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ, ಪ್ರವೀಣ್ ಸರ್ಸ್ ಮತ್ತು ಮನ್ಸೂರ್ ಸರ್. ನಮ್ಮಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದ ಕಾಳಜಿ ಯಾರಿಗಾದರೂ ಇದೆ ಅಂತ ಹೇಳಿದ ಕೂಡಲೇ ಒಂದು ಟ್ರಸ್ಟ್ ಮಾಡ್ತಾರೆ, ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಆದರೆ ಹಾಜಿ UK ಇಬ್ರಾಹಿಂ ರವರು ಅಷ್ಟು ದೊಡ್ಡದಾದಂಥ ವಿದ್ಯಾವಂತನಲ್ಲದಿದ್ದರೂ ಅವರ ಮನಸ್ಸಿನಲ್ಲಿದ್ದಂಥ ಯೋಜನೆ ಮತ್ತು ಯೋಚನೆಗಳು ಏನು ಅಂತ ಹೇಳಿದರೆ, ನಾನು ವಿದ್ಯಾಭ್ಯಾಸ ಕಲೀಲಿಲ್ಲ. ನಾನು ಹೋದಾಗ ನನ್ನ ಹತ್ರ ಹೇಳ್ತಾ ಇದ್ದರು, ನಾನು ವಿದ್ಯಾಭ್ಯಾಸ ಕಲೀಲಿಲ್ಲ, ಆದರೂ ನನ್ನ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಅಂತೇಳಿ ಮೊದಲಿಗೆ 2 ಉರ್ದು ಶಾಲೆಗಳು, ಸರ್ಕಾರಿ ಉರ್ದು ಶಾಲೆಗಳನ್ನು ಪ್ರಾರಂಭಿಸಲಿಕ್ಕೆ ಉಳ್ಳಾಳದಲ್ಲಿ ಅನುಮತಿ ಕೊಟ್ಟರು. ಒಂದು ಮೇಲಂಗಡಿ ಉರ್ದು ಶಾಲೆ, ಮತ್ತೊಂದು ಕಲ್ಲಾಪಿನಲ್ಲಿರುವಂಥ ಉರ್ದು ಶಾಲೆ. ಅದಾಗಿ ಬಿಡಲಿಲ್ಲ, ಅದು ಸಾಕಾಗುವುದಿಲ್ಲ ಎಂಬಂಥ ದೃಷ್ಟಿಯಿಂದ ಅವರದೇ ಟ್ರಸ್ಟಿನ ಅಧೀನದಲ್ಲಿ 2 ಉರ್ದು ಶಾಲೆಗಳನ್ನು ಪ್ರಾರಂಭಿಸಿದರು. ಒಂದು ಟಿಪ್ಪು ಸುಲ್ತಾನ್ ಉರ್ದು ಶಾಲೆ ಕೋಟೆಪುರ, ಇನ್ನೊಂದು ಹಳೆಕೋಟೆಯಲ್ಲಿರುವಂಥ ನಮ್ಮ ಉರ್ದು ಶಾಲೆ. ಈ 2 ಶಾಲೆಗಳನ್ನು ಪ್ರಾರಂಭಿಸಿದರು. ಅಲ್ಲಿ ಆಗಲೇ 82ನೇ ಇಸವಿಯಲ್ಲಿ ಅವರಿಗೆ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಬಹುದಿತ್ತು. ಟ್ರಸ್ಟಿನಲ್ಲಿ ದೊಡ್ಡ ದೊಡ್ಡ ಜನರಿದ್ದರು. ಹಾಜಿ UK ಇಬ್ರಾಹಿಂ ರವರು ಅಧ್ಯಕ್ಷರಾಗಿದ್ದು, UT ಫರೀದ್ ರವರು ಉಪಾಧ್ಯಕ್ಷರಾಗಿದ್ದು, BM ಇದೀನಬ್ಬರವರಿದ್ದು, ವಕೀಲರು ಪುತ್ತಬ್ಬರವರಿದ್ದು, ಡಾಕ್ಟರ್ ಹಮೀದ್ ರವರಿದ್ದು, ಹೀಗೆ ದೊಡ್ಡ ದೊಡ್ಡ ಎಜುಕೇಷನಿಸ್ಟಲ್ಲಿದ್ದರು. ಅವರನ್ನೆಲ್ಲ ಸೇರಿಸಿ ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭಿಸಬಹುದಿತ್ತು. ಆದರೆ ಉಳ್ಳಾಲ ನಮ್ಮ ದರ್ಗಾವು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಅದರ ಒಂದೇ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ಸಮುದಾಯದ ಜನ ವಿದ್ಯಾವಂತರಾಗಬೇಕು ಅಂತ. ಅದರ ನಂತರ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಒತ್ತಾಯದ ಮೇಲೆ ಪ್ರಾರಂಭವಾದವು. ಒತ್ತಡಗಳ ಮೇಲೆ ಬೇರೆ ಬೇರೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ತಲೆ ಎತ್ತುತ್ತಾ ಇದೆ ಅಂತ ಹೇಳಿದ ಮೇಲೆ ಅವರು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಿದರು. ಈ ಶಾಲೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಉಳ್ಳಾಲ ದರ್ಗಾ ಮತ್ತು ಕೇಂದ್ರ ಜುಮಾ ಮಸೀದಿಯಿಂದ ಮಾಡ್ತಾ ಬರ್ತಾ ಇದ್ದು ಎಲ್ಲ ವಿದ್ಯಾರ್ಥಿಗಳಿಗೆ. ಆ ಸಂದರ್ಭದಲ್ಲಿ ಹಾಜಿ UK ಇಬ್ರಾಹಿಂ ರವರು ನಮಗೊಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದರೆ, ನೀವು ಸಮಾಜದಲ್ಲಿ ಕಟ್ಟ ಕಡೆಯ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಗೆ ಸೇರಿಸಿಕೊಳ್ಬೇಕು. ಆ ಮಕ್ಕಳನ್ನು ಸೇರಿಸಿಕೊಂಡು ನೀವು ನಿಮ್ಮ ಶಾಲೆಯಲ್ಲಿ 80, 90, 100 ರಿಸಲ್ಟ್ ಕೊಡಬೇಕು. ನಮ್ಮಲ್ಲೆಲ್ಲ ದೊಡ್ಡ ದೊಡ್ಡ ಹೆಸರಿರುವಂಥ ಶಾಲೆಗಳನ್ನು ನೀವು ನೋಡ್ತಾ ಇದ್ದೀರಿ. ಮಂಗಳೂರಿನಲ್ಲಿರ್ಬೋದು, ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ದೊಡ್ಡ ಶಾಲೆಗಳಿರ್ಬೋದು. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಶಾಲೆಯಲ್ಲಿ 7ನೇ ಕ್ಲಾಸ್ನಲ್ಲಿ ಫಸ್ಟ್ ಬಂದಂಥ ಮಕ್ಕಳನ್ನು 8ನೇ ಕ್ಲಾಸಿಗೆ ಸೇರಿಸ್ಕೊಳ್ತಾರೆ. 7ನೇ ಕ್ಲಾಸ್ನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಂಥ ಮಕ್ಕಳನ್ನು ಸೇರಿಸಿಕೊಂಡು 10ನೇ ಕ್ಲಾಸ್ನಲ್ಲಿಗೆ ಬರುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ 80, 90 ರಿಸಲ್ಟ್ ತರ್ತಾರೆ. ಅದು ರಿಸಲ್ಟ್ ಅಲ್ಲ. ನೀವು ಕಟ್ಟ ಕಡೆಯ ವಿದ್ಯಾರ್ಥಿ, 30% ಪಾಸಾದಂಥ ವಿದ್ಯಾರ್ಥಿ, 35% ಪಡೆದು ಯಾವ ವಿದ್ಯಾರ್ಥಿ ಪಾಸಾಗ್ತಾನೆ, ಜಸ್ಟ್ ಪಾಸಾಗ್ತಾನೆ, ನಿಮ್ಮ ಶಾಲೆಗೆ ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಮಾತನ್ನು ನಮಗೆ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಮುಖ್ಯ ಅಲ್ಲ, ಅವರು ಕಲಿಬೇಕು. ಅಲ್ಲಾಹನ ಅನುಗ್ರಹದಿಂದ, ಸೈಯದ್ ಮದನಿಯವರ ಬರಕತಿನಿಂದ ನಾವು ಇವತ್ತು ನಮ್ಮ ಅಭಿವೃದ್ಧಿ ಸಮಿತಿಯವರ ಸಹಕಾರದಿಂದ ಆ ಕೆಲಸ ಮಾಡ್ತಾ ಇದ್ದೀವಿ. ದಿನ ಬೆಳಿಗ್ಗೆದ್ದ ಕೂಡಲೇ ಬೈಗುಳಗಳು, ಪೆಟ್ಟುಗಳು, ಜಗಳಗಳು ನಿಮ್ಮ ಪೇರೆಂಟಿನಿಂದ ಆದರೂ ಆ ಒಂದು ವ್ಯವಸ್ಥೆಗೆ ಇವತ್ತು ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಶಾಲಾಭಿವೃದ್ಧಿ ಸಮಿತಿಯನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಆ ವಿದ್ಯಾರ್ಥಿಗಳನ್ನು ಪಡೆದು ನಮ್ಮ ಶಿಕ್ಷಕರು 80, 85% ರಿಸಲ್ಟನ್ನು ಇವತ್ತು ನಮ್ಮ SSLCಯಲ್ಲಿ ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸುವುದರೊಂದಿಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಾಹನ ಅನುಗ್ರಹದಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಸೈಯದ್ ಮದನಿಯವರ ಪವಾಡದಿಂದ ಉತ್ತಮವಾದಂಥ ಶಾಲಾಭಿವೃದ್ಧಿ ಸಮಿತಿ ಇದೆ. ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಎಲ್ಲರಲ್ಲದಿದ್ದರು. ಯಾಕೆಂದರೆ ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಇರುವುದೇನು, ತನು ಮನ ಧನಗಳಿಂದ ಸಹಾಯ ಮಾಡಬೇಕು ಅಂತ. ನಿನ್ನ ದೇಹದಿಂದ ಸ್ನಾನ ಮಾಡಬೇಕು, ಸಹಾಯ ಮಾಡಬೇಕು. ಧನದಿಂದ ಸ್ನಾನ ಮಾಡಬೇಕು, ಸಹಾಯ ಮಾಡಬೇಕು. ಧನ ಅಂದರೆ ಹಣ. ನಿನ್ನ ಮನಸ್ಸಿನಿಂದ ಸಹಾಯ ಮಾಡಬೇಕು ಅಂತ. ಆ ಮೊದಲಿನ 2ಕ್ಕಿಂತ ದೊಡ್ಡದಾದಂಥ ಸಹಾಯ ಏನು ಅಂತ ಹೇಳಿದರೆ ಮನಸ್ಸಿನಿಂದ ಮಾಡುವಂಥ ಸಹಾಯ.
ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಮನಸ್ಸು ಉತ್ತಮವಾಗಿದ್ದರೆ ಅವನು ಸಹಾಯ ಹಣ ಕೊಡಬೇಕು ಅಂತಲಿಲ್ಲ, ಹೇಳಿದರೆ ಸಾಕು. ನಾನು ಒಂದು ಚಿಕ್ಕ ಮಾತನ್ನು ಮೊದಲು ಹೇಳಿಬಿಡ್ತೇನೆ ಮನ್ಸೂರ್ ಅಲಿಯ ಬಗ್ಗೆ, ಮತ್ತೆ ಹೇಳುವಾಗ ಹೇಳ್ತೇನೆ. ಮೊನ್ನೆ ನಮ್ಮಲ್ಲಿಗೆ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಂಥ ಸಮಯದಲ್ಲಿ ಒಬ್ಬರು ಮುಲ್ಕಿಯವರು, ಅವರದೇ ಊರಿನವರು ಇನ್ನೊಬ್ಬರು ಬಂದಿದ್ರು. ಬಂದಾಗ ನಾವು ಹೇಳಿದೆವು ನನ್ನ ಮಕ್ಕಳಿಗೆ 300 ಚೇರ್ ಬೇಕು ಅಂತ. ಅವರು ಆಯ್ತು ಅಂತ ಒಪ್ಪಿದ್ರು, ಅವರು ಕೊಡ್ತೇನೆ ಅಂತ. ಹೋಗುವಾಗ ನನ್ನಲ್ಲಿ ಹೇಳಿ ಹೋಗ್ತಾರೆ, ಅದಕ್ಕೆ ಏನು ಸ್ವಲ್ಪ ಬೇಕು, ನನ್ನ ಪಾಲಿನದನ್ನು ನಾನು ಕೊಡ್ತೇನೆ ಅಂತ. ಅದು ಮನಸ್ಸು ಹೇಳುದು, ಕೊಡ್ಲಿಕ್ಕೆ ಹೇಳುವುದಲ್ಲ, ಮನಸ್ಸು ಅಂತ ಹೇಳುದು. ಅದನ್ನು ಪಡೆಯುವಂಥದ್ದು ಮತ್ತಿನ ವಿಚಾರ. ಅಂಥ ಮನಸ್ಸು ಇದ್ದವರು ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳನ್ನು ಮಾಡಲಿಕ್ಕಾಗತ್ತೆ. ಅಂತ ಕೆಲವರು ನಮ್ಮಲ್ಲಿದ್ದಾರೆ, ಎಲ್ಲರನ್ನು ಹೇಳದಿದ್ದರೂ ಕೆಲವರು ನಮ್ಮಲ್ಲಿದ್ದಾರೆ. ಆ ಮನಸ್ಸಿನ ಮೂಲಕ ಬೇರೆಯವರನ್ನ ಒಟ್ಟುಗೂಡಿಸಿ ಶಾಲೆಗೆ ಇಂಥ ಕೆಲಸಗಳು ಆಗಬೇಕು ಅಂತೇಳಿ ಮಾಡುವ ಕಾರಣ ಇವತ್ತು ಯಶಸ್ವಿಯಾಗಿ ನಮ್ಮ ಶಾಲೆಯು 50-60 ಸಾವಿರ ರೂಪಾಯಿ ಡೊನೇಷನ್ ಕೊಡುವಂಥ ಶಾಲೆಗಿಂತಲೂ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾ ಇದೆ, ಉತ್ತಮವಾದಂಥ ಶಿಸ್ತನ್ನು ಕೊಡ್ತಾ ಇದೆ, ಉತ್ತಮವಾದಂಥ ವಿದ್ಯಾರ್ಥಿಗಳ ನಡವಳಿಕೆಯನ್ನು ತಿದ್ದುವಲ್ಲಿ ಪ್ರಯತ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯನ್ನು ನಾನು ಅಭಿನಂದಿಸ್ತೇನೆ. ನನಗೆ ನನ್ನ ಟೀಚರ್ಸ್ನವ್ರ ಬಗ್ಗೆ ಹೆಮ್ಮೆ ಇದೆ. ನಿನ್ನೆ ಹಳೇಕಳ ಮದನಿಯಲ್ಲಿ ನಮ್ಮ ಒಂದು ಸ್ಪೋರ್ಟ್ಸ್ ಆಗ್ತಾ ಇತ್ತು. ಆ ಸ್ಪೋರ್ಟ್ಸಿಗೆ ನಾನು ಹೋಗಿ ಈಗ ನಾನು ಹೋಗ್ತಾ ಇದ್ದೆ. ಅಲ್ಲಿ ಒಂದು 5-6 ಮಂದಿ ಹುಡುಗರು ಸೇರಿದ್ರು. ಹುಡುಗರು ಸೇರಿದಾಗ ನಾನು ಮಧ್ಯದಿಂದ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇರುವಾಗ ಅವರು ಮಾತಾಡ್ತಾ ಇದ್ದಾರೆ, ಏನಂತ ಹೇಳಿದರೆ, ಇಂಡಿ ಉಳ್ಳಾಲ್ತಿಲಿ വെച്ചിട്ട് ಡಿಸಿಪ್ಲಿನ್ಲಿ ಶಿಸ್ತಿಲಿ ಒಂದು ಸ್ಕೂಲ್ ಉಂಟು ಅಂತ ಇದೆ, ಅದು ಹಳೆಕೋಟೆ ಸ್ಕೂಲ್ ಅಂತ, ಹಳೆಕೋಟೆ ಶಾಲೆ ಅಂತ. ಯಾಕಂತ ಹೇಳಿದರೆ ಆ ಮಕ್ಕಳು ಅವರನ್ನು ಕಲಿತುಕೊಂಡಿದ್ದಾರೆ. ನಮ್ಮ ಮಕ್ಕಳಲ್ಲಿ ಡಿಸಿಪ್ಲಿನಲ್ಲಿ ಏನು ಮಾಡಿದ್ದಾರೆ, ಆ ಗ್ರೌಂಡಲ್ಲಿ ಯಾವ ಮಾರ್ಚ್ ಪಾಸ್ಟ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ, ಇದೆಲ್ಲವನ್ನು ಅವರು ಅಳತೆ ಮಾಡ್ತಾರೆ. ಊರಿನವರು ನೋಡುವವರು ಅಳತೆ ಮಾಡ್ತಾರೆ. ಅವರು ನನಗೆ ಸರ್ಟಿಫಿಕೇಟ್ ಹೇಳಿದಲ್ಲ, ನನ್ನನ್ನು ಕಂಡದ್ದಕ್ಕೆ ಹೇಳಿದಲ್ಲ, ಅವರು ನೋಡಿ ಮಾತಾಡ್ತಾ ಇದ್ದಾರೆ. ಒಳ್ಳೆಯದಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬೇರೆ ಶಾಲೆಯ ಸ್ಪೋರ್ಟ್ಸ್ ಇದೇ ಮೈದಾನದಲ್ಲಾಗಿದೆ, ನಾವು ನೋಡಿದ್ದೇವೆ ಅಂತ. ಇದರ ಎಲ್ಲರ ಕ್ರೆಡಿಟ್ ನನ್ನ ಶಾಲಾಭಿವೃದ್ಧಿ ಸಮಿತಿಗೆ ಹೋಗಬೇಕು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿಗೆ ಹೋಗಬೇಕು, ನನ್ನ ಶಿಕ್ಷಕರಿಗೆ ಹೋಗಬೇಕು, ವಿದ್ಯಾರ್ಥಿ ರಕ್ಷಕರಿಗೆ ಹೋಗಬೇಕು, ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಹೋಗ್ಬೇಕು. ಯಾಕಂದ್ರೆ ನನ್ನೊಟ್ಟಿಗೆ ಅವರು ಸಹಕಾರ ಮಾಡ್ತಾರೆ, ಎಲ್ಲರೂ ಸಹಕಾರ ಮಾಡ್ತಾರೆ. ಆದ್ದರಿಂದ ಎಲ್ಲರನ್ನ ನಾನು ಈ ವಾರ್ಷಿಕ ಉತ್ಸವದ ಸಮಾರಂಭದಲ್ಲಿ ಸ್ಮರಿಸಿಕೊಳ್ಳುವುದೊಟ್ಟಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಜನಾಬ್ ಅಲ್ ಹಾಜ್ ಮೊಹಮ್ಮದ್ ತೋಹಾರ್ ಅವರು. ನಿನ್ನೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಊಟ ಕೊಟ್ಟಿದ್ದೇವೆ. ಅಲ್ಲಿ ಸಾಧಾರಣ 30,000 ರೂಪಾಯಿ ಖರ್ಚು ಮಾಡಿ ಊಟ ಕೊಟ್ಟಿದ್ದೇವೆ. ಯಾರ ಮಾತಾಡುವಾಗ ಹೇಳ್ತಾರೆ, ಹಳೆಕೋಟೆ ಸ್ಕೂಲ್ ಖಾಲಿ ನೈಶ್ವರ್ ಗೋಳಿರ್ಗಾರಿ ಮಾತ್ರ ಕೊಡ್ತಾರೆ, ಬೇರೆ ಯಾವ ಶಾಲೆಯಲ್ಲೂ ಕೊಡುವುದಿಲ್ಲ ಅಂತ. ಪ್ರತಿ ಕಾರ್ಯಕ್ರಮ ಮಾಡುವಾಗಲೂ ಕೊಡ್ತಾರೆ. ಅದರಲ್ಲಿ ಒಬ್ಬ ದಾನಿ ಅವರು, ನಮ್ಮ ಅಲ್ತಾಫಾಗರ್ ಅವರು ಅದಕ್ಕೆ ಮಧ್ಯವರ್ತಿ, ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ. ಆದ್ದರಿಂದ ಅವರು ಮಾಡಿ ನಿನ್ನೆ ನಮ್ಮ ವಿದ್ಯಾರ್ಥಿಗಳ ಊಟದ ವ್ಯವಸ್ಥೆಗೆ ತನ್ನ ಒಂದು ಪಾಲನ್ನು ಕೊಟ್ಟು ಅವರು ವ್ಯವಸ್ಥೆ ಮಾಡೋದು. ಒಂದು ಪಾಲಲ್ಲ, ಶಿಕ್ಷಕ ದಿನ, ಪ್ರತಿ ಶಿಕ್ಷಕ ದಿನಾಚರಣೆಯ ಸಮಯದಲ್ಲಿ ಎಲ್ಲ ಶಿಕ್ಷಕರನ್ನು ಗೌರವಿಸುವಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದರು. ನಾನು ಒಂದು ಮಾತನ್ನು ಹೇಳ್ತೇನೆ, ಮೊನ್ನೆ ನಾನು ಹೇಳಿದೆ, ನಮ್ಮದು ಈ ಸಲ ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಆಗ್ತದೆ, ನೀವು ಟೀಚರ್ನವರಿಗೆ ಕೊಡೋದು ಬೇಡ, ಹಣ ನನಗೆ ಕೊಡಿ ಅಂತ. ಅವರು ರಾತ್ರಿ 9 ಗಂಟೆಗೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನನ್ನ ತಾಯಿ ಹೇಳಿದ್ದಾರೆ, ಟೀಚರ್ಸ್ನವ್ರಿಗೆ ಏನು ಕೊಡಲಿಕ್ಕೆ ನೀನು ಉದ್ದೇಶಿಸಿದಿ ಅದು ಕೊಡಬೇಕು ಅಂತ. ಆ ಎಲ್ಲ ಸಮಯದಲ್ಲೂ ನಮ್ಮ ಪ್ರತಿ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇರ್ಬೋದು, ಶಾಲೆಯ ವ್ಯವಸ್ಥೆಗಳೊಟ್ಟಿಗೆ ಸಹಕಾರ ಇರ್ಬೋದು, ಇದೆಲ್ಲವನ್ನ ಹಾಜಿ ಮೊಹಮ್ಮದ್ ತೋಹಾರ್ ಅವರು ಮಾಡ್ತಾ ಇದ್ದಾರೆ. ಅವರು ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು, ಮಸ್ಜಿದ್ ಅಲ್ ಕರೀಂ ಇಲ್ಲಿ ಅಧ್ಯಕ್ಷರು, ಶಫಾ ಫಿಸರೀಸ್ ಗೋವಾ ಇದರ ಮಾಲಕರು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಅಲ್ಲಾಹನು ನಿಮ್ಮೆಲ್ಲರ ಬರಕತ್ತಿನಿಂದ ಉತ್ತಮ ರಹಮತ್ತನ್ನು ನೀಡಲಿ. ಅವರಲ್ಲಿರುವಂಥ ಎಲ್ಲ ಆರ್ಥಿಕ ಸಂದಿಗ್ಧತೆಯನ್ನು ಪರಿಹರಿಸಿ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡುವಲ್ಲಿ ಸಹಕಾರ ಮಾಡಲಿ ಅಂತೇಳಿ ಕೇಳುವುದರೊಂದಿಗೆ ಒಂದು ಮಾತನ್ನು ಹೇಳಬೇಕಾಗಿದೆ. ಈ ಸುಂದರವಾದಂಥ ಹಾಲ್, ಈ ಹಾಲನ್ನು ಸಹ ಮಾಡುವಲ್ಲಿ ಸಾಧಾರಣ 7 ಲಕ್ಷ ರೂಪಾಯಿಗಳಷ್ಟು ಅವರ ಕೈಯಿಂದ ಖರ್ಚು ಮಾಡಿ ಕೊಡುವವರಿಗೆ ಕೊಟ್ಟಿದ್ದಾರೆ. ಅಲ್ಲಾಹನು ಅದೆಲ್ಲದಕ್ಕೂ ತಕ್ಕದಾದ ಪ್ರತಿಫಲವನ್ನು ಅವರಿಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್, ಇನ್ನೋರ್ವ ಅತಿಥಿ ನನ್ನ ಆತ್ಮೀಯರು, ನಮ್ಮ ಶಾಲೆಯ ಮೇಲಿನ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಸ್ಪಂದಿಸ್ತಾ ಇದ್ದವರು ಪ್ರವೀಣ್ ರವರು. ಅವರು ಯನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಕೌಂಟೆಂಟ್ ಮ್ಯಾನೇಜರ್ ಆಗಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ತೊಂದರೆ ಆಯಿತು, ಅವರನ್ನು ಅಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ಹೇಳಿದರು. ಅಡ್ಮಿಟ್ ಮಾಡಲಿಕ್ಕೆ ಹೇಳಿದಂಥ ಸಮಯದಲ್ಲಿ ಹಣ ಕೊಡಬೇಕು, ನಾರ್ಮಲ್ ಹಣ ಕೊಡಬೇಕು, ಅದು ಮತ್ತಿನ ವಿಷಯ. ಮತ್ತೆ
ಆಗ ನಮಗೆ ಕಾಣೋದು ಪ್ರವೀಣ್ ರವರು, ಸರ್ ನನ್ನ ಇಂಥ ಹುಡುಗ ನನ್ನ ಇಂಥ ಹುಡುಗಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಸರ್, ಅವರಿಗೆ ಹೆಲ್ಪ್ ಮಾಡಿ ಅಂತೇಳಿ ನಾನು ಅವರ ನಂಬರನ್ನು ಪೇರೆಂಟಿಗೆ ಕೊಡೋದು, ನೀವು ಹೋಗಿ ಮಾತಾಡಿ ಅಂತ. ಹಾಗೆ ಹೋದಂಥ ಯಾರೇ ಆಗಲಿ, ಮತ್ತೆ ನಮ್ಮ ಹತ್ರ ಬಾರದ ಹೋದವರಿಗೆ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಮ್ಮ ಹತ್ರ ಏನಿದ್ರು ನಾವು ಪ್ರವೀಣ್ ಹತ್ರ ಕಳಿಸಿಕೊಡ್ತೇವೆ. ಅವರಿಂದ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಇತ್ತೀಚೆಗೆ ಒಂದು ಹುಡುಗಿಗೆ ಒಂದು ಆಪರೇಷನ್ಗೆ ಆಗ ನಮ್ಮಲ್ಲಿ ಅಲ್ಲಿರುವಂಥ ಕೆಲ ಹಂತದವರು ಯಾರು ಇರಲಿಲ್ಲ, ಅವ್ರು ಹೇಳಿದ್ರು ನಾವು ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ಅಂತ. ನನ್ನ ಮಿತ್ರ ಭರತ್ ಹೇಳಿದ ನೀವು ಪ್ರವೀಣ್ ಸರ್ ಹತ್ರ ಹೇಳಿ ಅಂತ. ನಾನು ಕಳಿಸಿದಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಏನಪ್ಪಯೋ ಆಸ್ಪತ್ರೆಯ ಒಂದು ಅಂಗ ಸೈಯದ್ ಮದನಿ ಶಾಲೆ ಹಳೆಕೋಟೆ, ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಯನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಮೊನ್ನೆ ನಮ್ಮ 1ರಿಂದ 5ನೇ ಕ್ಲಾಸಿನ ಮಕ್ಕಳವರು ಪಿಲಿಕುಳ ಮತ್ತು ಕದ್ರಿ ಪಾರ್ಕಿಗೆ ಹೋಗಬೇಕಿತ್ತು. ಬಸ್ಸಿಗೆ ಗೊತ್ತು 9,000 ರೂಪಾಯಿ ಬಸ್ಸಿಗೆ ತೆಗೀತಾರೆ ಒಂದು ದಿವಸಕ್ಕೆ ನಾರ್ಮಲ್. ನಾವು ನಿಮಗೆ ಹಣ ಹೇಳ್ಬೇಕಿದ್ದರಿಂದ 1,000 ರೂಪಾಯಿ ಹೇಳ್ಬೇಕು, ಯಾಕಂದರೆ ಇಲ್ಲಿಗೆ ಹೋಗ್ಲಿಕ್ಕೆ. ಆಗ ಮನೆಯವರು ಜೋರು ಮಾಡ್ತಾರೆ. ಆಗ ನನಗೆ ಕಂಡಂಥ ವ್ಯಕ್ತಿ ಯಾರು ಅಂದರೆ ಪ್ರವೀಣ್ ಸರ್. ಮಾತಾಡಿದೆ, ಸರ್ ಹೀಗೀಗೆ ಹೋಗ್ತಾ ಇದ್ದೇವೆ, ನಿಮ್ಮ ಟೈಮು ಅಂತ. ಬೇರೆ ಟೈಮಿನಲ್ಲಿ ಆಗುವುದಿಲ್ಲ, ಯಾಕಂದರೆ ಈಗ ಅದು ದೊಡ್ಡ ಸಮುದ್ರ ಅಲ್ಲ, ಸಾಗರದ ಹಾಗೆ ಬೆಳೀತಾ ಇದೆ ಏನಪ್ಪಯ್ಯ. ಅಲ್ಲಿ ಉಡುಪಿಗೆ ಹೋಗಬೇಕು, ಮಂಜನಾಡಿಗೆ ಹೋಗಬೇಕು, ಏನಪ್ಪಯದಲ್ಲಿ ಇರಬೇಕು, ಕುಡಿಯಾಲ ಬೇಲಿಗೆ ಹೋಗಬೇಕು, ಇಲ್ಲೆಲ್ಲಿಗೆ ಬಸ್ಸು ಹೋಗಬೇಕು ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ. ಆದರೆ ಪ್ರವೀಣ್ ರವರು ಒಂದು ಆದಿತ್ಯವಾರದ ದಿವಸ ಡ್ರೈವರ್ ಮತ್ತು ಬಸ್ಸು ಎಲ್ಲವನ್ನ ಸಜ್ಜುಗೊಳಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ವಿದ್ಯಾರ್ಥಿ ರಕ್ಷಕರು ಮತ್ತು ಟೀಚರ್ಸ್ನವರಿಗೆ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಅವರ ಮಗನ ಸ್ಕೂಲ್ ಡೇ, ಆ್ಯನ್ಯುವಲ್ ಡೇ, ಅವ್ರು ಹೋಗಬೇಕು. ನಾನು ಕರೆದೆ, ಅದಕ್ಕೆ ಹೇಳಿದರು ಸರ್ ನಾನು ಬರ್ತೇನೆ, ಆದರೆ 12 ಗಂಟೆಗೆ ಬಿಡಬೇಕು, ನನ್ನ ಮಗನ ಸ್ಕೂಲ್ ಡೇಗೆ ಹೋಗಬೇಕು ಅಂತ. ಆ ಮಗನನ್ನು ಸಹ ಅಲ್ಲಿ ಬಿಟ್ಟು ಇವತ್ತು ನಮ್ಮ ಮೇಲೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ನಾವು ಬಸ್ಸು ಕಳಿಸಲಿಲ್ಲ ಅಥವಾ ಕಾರು ಕಳಿಸಲಿಲ್ಲ, ಬನ್ನಿ ಅಂತ ಹೇಳಲಿಲ್ಲ. ನಮ್ಮ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕರುಣಾಮಯನಾದ ಅಲ್ಲಾಹನು ಅವರ ಎಲ್ಲ ಪ್ರವೃತ್ತಿಗಳಿಗೆ ಉತ್ತಮವಾದಂಥ ಪ್ರತಿಫಲವನ್ನು ನೀಡಲಿ, ನಮ್ಮ ಶಾಲೆಗೂ ಇನ್ನೂ ಸಹಾಯ ಮಾಡುವಂಥ ಮನಸ್ಸನ್ನು ಪ್ರವೀಣ್ ಅವರಿಗೆ ನೀಡಲಿ ಅಂತೇಳಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನೋರ್ವ ನನ್ನ ಆತ್ಮೀಯ ಮಿತ್ರ, ಬಹುಶಃ ನನ್ನ ಮಾರ್ಗದರ್ಶಕ ಪ್ರವೀಣ್ ರವರು, ತಾಜಿಯವರು, ಅಲ್ತಾಪುರವರೊಟ್ಟಿಗೆ ಹೇಳಬೇಕು ಅಂತ ಹೇಳಿದರೆ, ಇವತ್ತು ನಾವು ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನೋಡ್ತೇವೆ, ಮಾತಾಡಲಿಕ್ಕೆ ಗೊತ್ತಿರೋದಿಲ್ಲ. ನಿನ್ನೆ ರಾತ್ರಿ ನಾನು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಅವರಿಗೆ ಅವರ ಕೆಳಮಟ್ಟದ ಅಧಿಕಾರಿಗಳೊಟ್ಟಿಗೆ ಮಾತನಾಡುವಾಗಲೇ ಬಹುವಚನವನ್ನು ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ. ಅವರಿಬ್ಬರಿಗೆ ಜಗಳ ಆಗುತ್ತೆ. ಜಗಳಾಗುವಾಗ ಕೆಲ ಅಧಿಕಾರಿ ಮೇಲಧಿಕಾರಿಯನ್ನು ಬಹುವಚನದಲ್ಲಿ ಕರೀತಾರೆ, ಮೇಲಧಿಕಾರಿ ಕೆಲಾಧಿಕಾರಿಯನ್ನು ಸಿಂಗ್ಯುಲರಲ್ಲಿ ಕರೀತಾರೆ. ಅವರಲ್ಲಿ ಜೋರು ಪೆಟ್ಟಾಗುತ್ತೆ. ಆದರೆ ಇವತ್ತೊಬ್ಬರು ಸಾಹಿತಿ, ಒಬ್ಬರು ಬರಹಗಾರ, ಒಬ್ಬರು ಕವಿ, ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್, ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ಉಳ್ಳಾಲದಲ್ಲಿದ್ದಾರೆ ಅಂತ ಹೇಳಿದರೆ ಅದು ಮನ್ಸೂರ್ ಅಲಿ ಅವರು. ಅವರು ಒಳ್ಳೆ ಪದ್ಯ ಹೇಳ್ತಾರೆ, ಒಳ್ಳೆ ಕವನ ಬರೀತಾರೆ, ಒಳ್ಳೆ ಸಾಹಿತಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಜನಸ್ನೇಹಿ ಪೊಲೀಸ್ ಏನಿದ್ದಾರೆ, ಆ ಜನಸ್ನೇಹಿ ಪೊಲೀಸ್ನಲ್ಲಿ ಒಬ್ಬರು ಮನ್ಸೂರ್ ಅಲಿ ಅವರು ಅಂತೇಳಿ ನಾವು ಹೇಳ್ಬೋದು. ನಾನು ಮೊನ್ನೆ ಅವರು ಸ್ಟೇಷನ್ಗೆ ಹೋಗಿದ್ದೆ. ನನಗೆ ಹೋದ ಕೂಡಲೇ ಹೇಳಿದರು, ನೀವು ಫಸ್ಟಿಗೆ ಎಂತ ಮಾಡಬೇಕು ಅಂತ ಹೇಳಿದರೆ ಧರ್ಮಾಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಹೇಳಿ ನಾವು ಸ್ಪೋರ್ಟ್ಸ್ ಮಾಡ್ತೇವೆ ಅಂತ. ನಿಮ್ಮ ಮಕ್ಕಳಿಗೆ ಗ್ಲುಕೋಸ್ ಕೊಡ್ತಾರೆ, ನಿಮ್ಮ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆ ನಾನು ಹೇಳ್ತಾ ಇದ್ದೇನೆ, ಪೊಲೀಸ್ನವರು ಅಂತೇಳಿ ನಮ್ಮಲ್ಲಿ ಒಂದು ರೀತಿಯ ಭಯ, ಸಮಾಜದಲ್ಲಿ ಭಯದಿಂದ ಅಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆತ್ಮೀಯತೆ ಇದ್ದಾಗ ಮಾತ್ರ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅಂಥ ಒಬ್ಬ ವ್ಯಕ್ತಿ ಮನ್ಸೂರ್ ಅಲಿ ಅವರನ್ನು ನಾನು ಇವತ್ತು ಆಹ್ವಾನಿಸಿದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಖಾಲಿ ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ, ಅಲ್ಲಾಹನ ಅನುಗ್ರಹದಿಂದ ನಮ್ಮ ಸಮುದಾಯದಲ್ಲಿ ಒಂದು ಸ್ಥಿತಿವಂತರು ಹೌದು, ಒಬ್ಬರು ಶ್ರೀಮಂತರು ಹೌದು, ಒಂದು ವಿದ್ಯಾಸಂಸ್ಥೆಗೆ ಸಹಾಯ ಮಾಡುವಂಥ ವ್ಯವಸ್ಥೆ ಇರುವವರು ಮನ್ಸೂರ್ ಅಲಿ ಅವರಾಗಿದ್ದಾರೆ. ಅಲ್ಲಾಹನು ಅವರನ್ನು ಅತಿ ಶೀಘ್ರದಲ್ಲಿಯೇ ಎಲ್ಲ ಪ್ರಮೋಷನ್ಗಳನ್ನು ಕೊಟ್ಟು ನಮ್ಮ ರಾಜ್ಯದ ಒಬ್ಬ ಅತ್ಯುನ್ನತ ಪೊಲೀಸ್ ಅಧಿಕಾರಿಯನ್ನಾಗಿ ಅಲ್ಲಾಹನು ಮಾಡಲಿ. ಒಬ್ಬರು ಅತ್ಯುನ್ನತ ಪೊಲೀಸ್ ಅಧಿಕಾರಿಯನ್ನಾಗಿ ಮನ್ಸೂರ್ ಅಲಿ ಅವರನ್ನು ಮಾಡಲಿ. ಅವರು ಎಷ್ಟು ದೊಡ್ಡ ಪೊಲೀಸ್ ಅಧಿಕಾರಿ ಆದರೂ ನಮ್ಮ ಶಾಲೆಗೆ ಸಹಾಯ ಹಸ್ತ ಚಾಚುವಂತ ಒಂದು ಮನಸ್ಸನ್ನ ಅಲ್ಲಾಹನು ಅವರಿಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರಿಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೆ. ಹಾಗೇನೆ ಅಲ್ತಾಫ್ ಯೋಚಿರವರು
ಅಲ್ತಾಫಿಯೋಚ್ ಮತ್ತು ನಾವು ಯಾವಾಗಲೂ ಜೋರು ಮಾತಾಡುವರು. ನಮ್ಮಲ್ಲಿ ಜೋರು ಶಬ್ದಗಳಿರೋದು. ಜೋರು ಶಬ್ದಗಳಿರುವವರು ಅದು ಗಾಳಿಯಲ್ಲಿ ಹಾರಿ ಹೋಗುತ್ತೆ, ಮನಸ್ಸಿನಲ್ಲಿ ಏನಿರುವುದಿಲ್ಲ. ಆ ರೀತಿಯ ವ್ಯವಸ್ಥೆಯವರು. ಈಗ ಮೊನ್ನೆ ನನಗೆ ಊಟದ ವ್ಯವಸ್ಥೆ ಬೇಕಿತ್ತು, ಅದಕ್ಕೆ ಹೇಳಿದರು ನೀವು ಮಧ್ಯಕ್ಕೆ ಬರಬೇಡಿ, ಎಲ್ಲ ನಾವು ಮಾಡ್ತೇವೆ ಅಂತ. ಆ ಎಲ್ಲ ವ್ಯವಸ್ಥೆಯನ್ನು ಅಲ್ತಾಫಿಯೋಚ್ರವರು ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲಿಯೂ ನನ್ನೊಟ್ಟಿಗೆ ಇರ್ತಾರೆ. ಎಲ್ಲಿಗೆ ನಾವು ಹೋಗಬೇಕು, ನಾವು ಹೋಗುವಂಥ ವ್ಯವಸ್ಥೆಯಲ್ಲಿ ಇದ್ದಾರೆ. ಅಲ್ತಾಫಿಯೋಚ್ರವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯಾಗಿರುವಂಥ ಶ್ರೀಮತಿ ಅರುಣಾಶಿ ಟೀಚರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಂದು, ನಾನು ಪ್ರವೀಣ್ರ ಬಗ್ಗೆ ಒಂದು ಮಾತನ್ನು ಮಾತ್ರ ಬಿಟ್ಟಿದ್ದೆ. ಮೊನ್ನೆ ನಮ್ಮದು ಮಂಗಳ ಸ್ಟೇಡಿಯಂನಲ್ಲಿ ಸ್ಪೋರ್ಟ್ಸ್ ಆಯಿತು. ಆ ಸ್ಪೋರ್ಟ್ಸ್ ಆಗುವಂಥ ಸಮಯದಲ್ಲಿ ನಮಗೆ ಅಲ್ಲಿಗೆ ಫಸ್ಟ್ ಏಡಿಗೆ ಬೇಕಾಗಿ ಒಂದು ಆಂಬ್ಯುಲೆನ್ಸು, ಡಾಕ್ಟರು, ನರ್ಸು ಇದೆಲ್ಲವನ್ನು 2 ದಿವಸಗಳು ಅಲ್ಲಿ ಇಡಿಸಿದ್ದಾರೆ. ಅದು ನಾವು ಹೇಳಬೇಕು. ಯಾಕಂದರೆ ನಮಗೆ ಪ್ರೈವೇಟ್ ಕಾಲೇಜಿನವರು ಕೊಡುವುದಿಲ್ಲ, ಅವರು ಗೌರ್ಮೆಂಟ್ ಕಾಲೇಜನ್ನು ತೋರಿಸ್ತಾರೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಂತ. ನನಗೆ ಪ್ರೈವೇಟ್ನವರು ಅದೊಂದು ನನ್ನ ಹೆಮ್ಮೆ, ಯಾಕಂದರೆ ನಮ್ಮ ಸಮುದಾಯದ್ದು ಅಂತ. ಆ ಹೆಮ್ಮೆಯನ್ನು ತೋರಿಸಿಕೊಟ್ಟವರು ಪ್ರವೀಣ್ರವರು ಅಂತ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥ ನಮ್ಮ ಅಧ್ಯಾಪಕ ಬಳಗಕ್ಕೆ, ಅದೇ ರೀತಿಯಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ರಕ್ಷಕರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುವುದರೊಂದಿಗೆ ಆಜಿ ಮೊಹಮ್ಮದ್ ತೋಹಾರ್ ಅವರು ಎಲ್ಲಿ ಉಂಟಂದ್ರೆ ಆಜಿ ಮೊಹಮ್ಮದ್ ತೋಹಾರ್ ಅವರು ಈ ಸುಸಂದರ್ಭದಲ್ಲಿ ಅವರನ್ನ ಒಂದು ಶಾಲೆ ಹಾಕಿ ಅವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮೊಟ್ಟಿಗಿದ್ದಾರೆ ಮನ್ಸೂರ್ ಅಲಿ. ಸರಿ, ಧನ್ಯವಾದಗಳು ಮತ್ತು ಅಭಿನಂದನೆ. Third prize goes to Muhammad Mishab, 5th standard, Yellow House. 100-meter race, girls. First prize goes to Fatimatul Batula, 5th standard, red team. First prize goes to Fatimatul Batula, 5th standard. Second prize goes to Hairia, 7th standard. Hairia, 7th standard, blue team. Third prize goes to Shiza, 6th standard, blue house. ಶಿಜಾ 6ನೇ ತರಗತಿ 200 ಮೀಟರ್ ಓಟದಲ್ಲಿ ಹುಡುಗರು. ಫಸ್ಟ್ ಪ್ರೈಸ್ ಗೋಸ್ ಟು ಮುಹಮ್ಮದ್ ಶಮ್ಮಾಜ್, 5th ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಮೊಹಮ್ಮದ್ ರಾಹಿಲ್. ಮೊಹಮ್ಮದ್ ರಾಹಿಲ್ 6ನೇ ತರಗತಿ, ರೆಡ್ ಹೌಸ್. ಮೊಹಮ್ಮದ್ ರಾಹಿಲ್ 6ನೇ ತರಗತಿ. ಥರ್ಡ್ ಪ್ರೈಸ್ ಗೋಸ್ ಟು ಮೊಹಮ್ಮದ್ ರಿಜ್ವಾನ್, 7th ಸ್ಟ್ಯಾಂಡರ್ಡ್, ರೆಡ್ ಹೌಸ್. ಫಸ್ಟ್ ಪ್ರೈಸ್ ಮರಿಯಮ್ಮ ಹೈರಿಯಾ, 7th ಸ್ಟ್ಯಾಂಡರ್ಡ್, ಬ್ಲೂ ಹೌಸ್, 200. ಸೆಕೆಂಡ್ ಪ್ರೈಸ್ ಗೋಸ್ ಟು ಫಾತಿಮತ್ ರಾಫಿಯಾ, 5th ಸ್ಟ್ಯಾಂಡರ್ಡ್, ರೆಡ್ ಹೌಸ್. ಥರ್ಡ್ ಪ್ರೈಸ್ ಗೋಸ್ ಟು ಸುಹಾ ಫಾತಿಮಾ, 7th ಸ್ಟ್ಯಾಂಡರ್ಡ್, ಯೆಲ್ಲೋ ಹೌಸ್. 400 ಮೀಟರ್ ರೇಸ್ ಹುಡುಗರು. ಫಸ್ಟ್ ಪ್ರೈಸ್ ಗೋಸ್ ಟು ಇಬ್ರಾಹಿಂ ಮೊಹಮ್ಮದ್ ಫಾಯಿಸ್, 7th ಸ್ಟ್ಯಾಂಡರ್ಡ್, ಗ್ರೀನ್ ಹೌಸ್. ಸೆಕೆಂಡ್ ಪ್ರೈಸ್ E.K. ಅಬ್ದುಲ್ಲಾ, 6th ಸ್ಟ್ಯಾಂಡರ್ಡ್, ರೆಡ್ ಹೌಸ್. E.K. ಅಬ್ದುಲ್ಲಾ ಚಪ್ಪಾಳೆ ತಟ್ಟಿ, ಬಾಯಲ್ಲಿ ಅಲ್ಲ ಕೈಯಲ್ಲಿ ಚಪ್ಪಾಳೆ ತಟ್ಟಿ. ಸಂತೋಷ ಅಲ್ವ, ನಮಗೆ ಬಹುಮಾನ ಬಂದಾಗ ಸಂತೋಷ ಅಲ್ಲ. ಥರ್ಡ್ ಪ್ರೈಸ್ ಗೋಸ್ ಟು ಅಬ್ದುಲ್ ಖಾದರ್ ಸುಲ್ತಾನ್, 7th ಸ್ಟ್ಯಾಂಡರ್ಡ್, ಯೆಲ್ಲೋ ಹೌಸ್. ಕ್ಲಾಪ್ಸ್ ಗೋ. ಬಾಯಲ್ಲಿ ತಟ್ಟಲಿಕ್ಕಿಲ್ಲ, ಬಾಯಲ್ಲಿ ಶಬ್ದ ಬರಬಾರ್ದು, ಕೈಯಲ್ಲಿ ಮಾತ್ರ. ಒಳ್ಳೆ ಮಕ್ಕಳು ಕೈಯಲ್ಲಿ ತಟ್ತಾರೆ. 600 ಮೀಟರ್ ರೇಸ್ ಬಾಯ್ಸ್. ಫಸ್ಟ್ ಪ್ರೈಸ್ ಗೋಸ್ ಟು ಅಬ್ದುಲ್ ಖಾದರ್ ಸುಲ್ತಾನ್, 7th ಸ್ಟ್ಯಾಂಡರ್ಡ್, ಯೆಲ್ಲೋ ಹೌಸ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಮೊಹಮ್ಮದ್ ಅಫ್ನಾನ್, 6th ಸ್ಟ್ಯಾಂಡರ್ಡ್, ಬ್ಲೂ ಹೌಸ್. ಕೈಯಲ್ಲಿ ಮಾತ್ರ, ಬಾಯಲ್ಲೆಲ್ಲ. ಥರ್ಡ್
prize, Muhammad Shazin, 6th standard, Yellow House. ಹುಡುಗಿಯರು 600 ಮೀಟರ್, ಫಸ್ಟ್ ಪ್ರೈಸ್ ಗೋಸ್ ಟು ಫಾತಿಮತುಲ್ ಜೊಹರಾ ರಿಫಾ, 5ನೇ ತರಗತಿ, ರೆಡ್ ಹೌಸ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಫಾತಿಮತುಲ್ ಬತೂಲಾ, 5th ಸ್ಟ್ಯಾಂಡರ್ಡ್, ರೆಡ್ ಹೌಸ್. ಥರ್ಡ್ ಪ್ರೈಸ್ ಗೋಸ್ ಟು ಖತೀಜಾ ಫಾಯಿಜಾ, 5ನೇ ತರಗತಿ. ಧನ್ಯವಾದಗಳು ಪ್ರವೀಣ್ ಸರ್ ಅವರಿಗೆ. ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಮ್ಮ ಎಲ್ಲ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಆದರೂ ಪ್ರವೀಣ್ ಸರ್ಗೆ ನಾನೊಂದು ಪ್ರಾಮಿಸ್ ಮಾಡಿದ್ದೇನೆ. ಬಾಯ್ಸ್, ಮೊಹಮ್ಮದ್ ಶಾಜ್, ರೆಡ್ ಹೌಸ್, 7th ಸ್ಟ್ಯಾಂಡರ್ಡ್. ವೈಯಕ್ತಿಕ ಚಾಂಪಿಯನ್ ಪ್ರೌಢಶಾಲಾ ವಿಭಾಗದಲ್ಲಿ ಮೊಹಮ್ಮದ್ ಶರಫುದ್ದೀನ್, 10ನೇ ತರಗತಿ, ನಿಸಾ, 10ನೇ ತರಗತಿ, ಗ್ರೀನ್ ಟೀಮ್. ಓವರ್ ಚಾಂಪಿಯನ್ ಬ್ಲೂ ಟೀಮ್. ಬ್ಲೂ ತಂಡದಲ್ಲಿ ನಾಯಕಿ, ಇದರಲ್ಲಿ ಹುಡುಗಿಯರಲ್ಲಿ ಯಾರು ನಾಯಕಿ? ಬ್ಲೂ ತಂಡದಲ್ಲಿ ಹುಡುಗಿ. ಧನ್ಯವಾದಗಳು. ಪ್ರಾಥಮಿಕ ವಿಭಾಗದಲ್ಲಿ ಓವರ್ ಆಲ್ ಚಾಂಪಿಯನ್ ರೆಡ್ ಹೌಸ್. Second prize goes to Fatimatul Safa, 7th standard, red house. Third prize goes to Khatija Faiza, 5th standard, yellow house. 800 meters race, boys. First prize goes to Muhammad Shaz, 7th standard, red house. Second prize goes to Ibrahim Muhammad Pais, 7th standard, green house. Third prize goes to Muhammad Afroz, 7th standard, green house. .800 meters girls, first prize goes to Fatimatul Safa, 7th standard, red house. Second prize goes to Fatimatul Mufa, 6th standard, yellow house. Third prize goes to Fatimat Sania, 7th standard, yellow house. Next, discus throw, ಚಕ್ರ ಎಸೆತದಲ್ಲಿ boys, first prize goes to Muhammad Sammaz, 5th standard. Second prize goes to Muhammad Shamaz, 6ನೇ ತರಗತಿ, green house. Third prize goes to Rayyan Muhammad Nazir, yellow. ಚಕ್ರ ಎಸೆತದಲ್ಲಿ ಹುಡುಗಿಯರು, ಫಸ್ಟ್ ಪ್ರೈಸ್ ಗೋಸ್ ಟು ಫಾತಿಮಾ ಮುಫಾ, 6ನೇ ತರಗತಿ, yellow house. ಸೆಕೆಂಡ್ ಪ್ರೈಸ್ ಗೋಸ್ ಟು ಫಾತಿಮಾ ರಿಫಾನಾ, 6ನೇ ತರಗತಿ, blue house. ಥರ್ಡ್ ಪ್ರೈಸ್ ಗೋಸ್ ಟು ಫಾತಿಮಾ ಫಿದಾ, 5ನೇ ತರಗತಿ, ಗ್ರೀನ್ ಹೌಸ್. ಗುಂಡು ಎಸೆತದಲ್ಲಿ ಶಾರ್ಟ್ ಪುಟ್ ಥ್ರೋ, ಬಾಯ್ಸ್ ಗೋಸ್, ಫಸ್ಟ್ ಪ್ರೈಸ್ ಗೋಸ್ ಟು ಮೊಹಮ್ಮದ್ ಶಾಜೀನ್, 6ನೇ ತರಗತಿ, ಯೆಲ್ಲೋ ಹೌಸ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಇಕೆ ಅಬ್ದುಲ್ಲಾ, 6ನೇ ತರಗತಿ, ರೆಡ್ ಹೌಸ್. ಥರ್ಡ್ ಪ್ರೈಸ್ ಗೋಸ್ ಟು ಮಿಗ್ದಾದ್ ಪಾರೀಶ್, 7th ಸ್ಟ್ಯಾಂಡರ್ಡ್, ಬ್ಲೂ ಹೌಸ್. ಗುಂಡು ಎಸೆತದಲ್ಲಿ ಹುಡುಗಿಯರು, ಫಸ್ಟ್ ಪ್ರೈಸ್ ಗೋಸ್ ಟು ಫಾತಿಮಾ ರಿಫಾನಾ, 6ನೇ ತರಗತಿ, ಬ್ಲೂ ಹೌಸ್. ಸೆಕೆಂಡ್ ಪ್ರೈಸ್ ಫಿದಾ ಫಾತಿಮಾ, 6ನೇ ತರಗತಿ, ಗ್ರೀನ್ ಹೌಸ್. ಫಿದಾ ಫಾತಿಮಾ. ಥರ್ಡ್ ಪ್ರೈಸ್ ರಮೀಜಾ ಬಾನು, 7th ಸ್ಟ್ಯಾಂಡರ್ಡ್, ಯೆಲ್ಲೋ ಹೌಸ್. ಧನ್ಯವಾದಗಳು. ಮನ್ಸೂರ್ ಅಲಿ ಸರ್. ಇಲ್ಲಿ ನೆರೆದಿರುವಂಥ ಪ್ರಿಯ ವಿದ್ಯಾರ್ಥಿನಿಯರೇ, ಶಾಲಾ ಶಿಕ್ಷಕ ವೃಂದದವರೇ, ಹಾಗೂ ನನ್ನ ಆತ್ಮೀಯರಾದಂಥ KMK ಮಂಜನಡಿಯವರೇ, ಇವತ್ತು ನಾನು ನಿಮ್ಮೊಂದಿಗೆ ಸಾಧಾರಣ 1 ಕಾಲು ಗಂಟೆ ಇದ್ದೆ ಮಕ್ಕಳಾಗಿ.
ಮಕ್ಕಳೇ ಒಂದು ನಿಮಿಷ. ಇವತ್ತು ಈ ವೇದಿಕೆಯಲ್ಲಿ ನಿಮಗೆ ಬಹುಮಾನ ವಿತರಣೆ ಆಯಿತು. ಯಾಕೆ ವಿತರಣೆ ಆಯಿತು? ಯಾವ್ಯಾವ ಭಾಗಗಳಲ್ಲಿ ನೀವು ಪ್ರೈಸ್ ತಗೊಂಡಿದ್ದೀರಿ ಅಂತೇಳಿ ಆಟೋಟ ಚಟುವಟಿಕೆಗಳಲ್ಲಿ. ಯಾಕೆ ನಿಮಗೆ ಆಟವನ್ನು ಆಡಿಸಿದ್ದಾರೆ? ನಿಮಗೆ ಖಾಲಿ ಪಾಠ ಮಾತ್ರ ಹೇಳಿಕೊಡ್ಬೋದಿತ್ತಲ್ವಾ? ಯಾಕೆ ಆಟ ಆಡಿಸಿದ್ದಾರೆ, ಡ್ಯಾನ್ಸ್ ಮಾಡಿಸಿದ್ದಾರೆ, ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ? ಬೇಕಿತ್ತಾ ಅಂತ ನಾನು ಕೇಳೋದು. ಬೇಕಿತ್ತಾ? ಖಾಲಿ ಕಲಿಬೋದಿತ್ತಲ್ಲ ಶಾಲೆಯಲ್ಲಿ ಬಂದು ಒಂದು ಬೆಳಿಗ್ಗೆ ಸಂಜೆವರೆಗೆ. ಯಾಕೆ ಮಾಸ್ಟರ್ ಅವರು ನಿಮಗೆ ಗ್ರೌಂಡಿಗೆ ಕೊಂಡೋಗಿ ಆ ಬಿಸಿಲಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಿದರು? ಯಾಕೆ ಮಾಡಿದರು? ಇದರಲ್ಲಿ ಕಾರಣ ಇರಬೇಕಲ್ವಾ? ಬೇರೆ ಶಾಲೆಯವರು ಮಾಡಿದ್ದಾರೆ, ನಮ್ಮ ಶಾಲೆಯವರು ಸಹ ಮಾಡಬೇಕಂತೇಳಿಯಾ? ಅಲ್ಲ. ನೀವು ಈಗ ಬೆಳವಣಿಗೆ ಆಗ್ತಾ ಇದ್ದೀರಿ. ನಿಮ್ಮಲ್ಲಿ ಹಲವು ರೀತಿಯಾದ ಪ್ರತಿಭೆಗಳಿವೆ. ಕೇವಲ ಕಲಿಯುವುದರಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂಥ ಒಂದು ದೇವರು ನಮಗೆ ಕೊಟ್ಟಿರ್ತಾರೆ. ಅದು ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯಾವುದೇ ಬೇರೆ ಬೇರೆ ಇರ್ತದೆ. ಅದನ್ನು ನೀವು ಒಂದು ಈ ಸಣ್ಣ ಪ್ರಾಥಮಿಕ ಹಂತದಲ್ಲಿ ನಿಮ್ಮ ಒಳಗಿರುವಂಥ ಒಂದು ಪ್ರತಿಭೆಯನ್ನು ಹೊರಗೆ ತರೋದಕ್ಕೋಸ್ಕರ ಈ ಒಂದು ಚಟುವಟಿಕೆ. ಈ ಚಟುವಟಿಕೆ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಫಿಸಿಕ್ ಇರಬೇಕು. ಕೇವಲ ಓದುವುದರಲ್ಲಿ ಮಾತ್ರ ಅಲ್ಲ, ಸ್ವಲ್ಪ ನಾವು ಫಿಸಿಕ್ ಇದ್ದರೆ ಅಂದರೆ ಸ್ವಲ್ಪ ವ್ಯಾಯಾಮ ಹೀಗಾಗ್ತದೆ. ಕ್ರೀಡೆ ಆದಾಗ, ಯಾವುದು ಆಟ ಆಡಿದಾಗ ಸ್ವಲ್ಪ ನಮ್ಮ ಮನಸ್ಸು ಸ್ವಲ್ಪ ಉಲ್ಲಾಸ ಆಗ್ತದೆ. ಈ ಕಲಿ ಅಂತ ಹೇಳ್ತಾರೆ, ಹಾಗೆ ಒಂದು ಸರ್ಕಾರ ಒಂದು ಥರದ ಕಲಿಬೇಕು. ಹಾಗೆ ನಿಮಗೆ ಒಂದು ವರ್ಷದಲ್ಲಿ ಈ ಒಂದು ಚಟುವಟಿಕೆ ಮಾಡ್ತಾರೆ ಸ್ಪೋರ್ಟ್ಸು. ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಅಲ್ವಾ, ಸ್ಪೋರ್ಟ್ಸಿಂದ ಸಹ ತುಂಬ ಪ್ರಯೋಜನ ಇದೆ ಸ್ಪೋರ್ಟ್ಸಲ್ಲಿ. ನಿಮಗೆ ಈಗ ನಿಮ್ಮಲ್ಲಿ ಗೊತ್ತಿರ್ಬೋದು, ನಾನು ಯಾವುದರಲ್ಲಿ ಹೋದರೆ ಒಳ್ಳೆ ನನಗೆ ಫಸ್ಟ್ ಪ್ರೈಸ್ ಬರ್ಬೋದು. ನಿಮಗೆ ಗೊತ್ತಾದಾಗ ನಿಮ್ಮನ್ನು ಈಗಲೇ ನೀವು ಅದನ್ನು ತಿಳಿದುಕೊಂಡು ಫ್ಯೂಚರ್ನಲ್ಲಿ ದೊಡ್ಡದಾದಾಗ ಅದರಲ್ಲೇ ಹೋದಾಗ ನಿಮಗೆ ಅದರಲ್ಲಿ ಸಹ ತುಂಬ ನಿಮಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ. ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಬಹಳ ಸ್ಪೋರ್ಟ್ಸ್ ಹೇಳಿ ಅಲ್ಲ, ಬೇರೆ ಬೇರೆ ಇರ್ತೇಳಿ. ಸೊ ನೀವು ಕಲಿಯುವುದರೊಂದಿಗೆ ಇದರಲ್ಲಿ ಸಹ ಭಾಗವಹಿಸಬೇಕು. ಇದು ಒಂದು ಕಾರಣ. ಇನ್ನೊಂದು ಕಾರಣ ಅಂತ ಹೇಳಿದರೆ, ಕೇವಲ ಈಗ ನಿಮಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಅದರಲ್ಲಿ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು, ಇದು ಮುಖ್ಯ ಅಲ್ಲ. ಭಾಗವಹಿಸೋದು ಮುಖ್ಯ. ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸೋದು ಮುಖ್ಯ. ಪ್ರೈಸ್ ಸಿಕ್ಕೋದು ಮುಖ್ಯ ಅಲ್ಲ. ನನಗೆ ಆಗಲಿಕ್ಕಿಲ್ಲ, ನಾನು ಓಡಿದ್ರೆ ನಾನು ಲಾಸ್ಟ್ ಬರ್ತೇನೆ, ನೆಗಾಡ್ತಾರೆ, ಅದನ್ನು ಬಿಡಬೇಕು. ಭಾಗವಹಿಸೋದು ಸಹ ಒಂದು ಉತ್ತಮವಾದ ಒಂದು ಚಟುವಟಿಕೆ. ಇವತ್ತು ನಿಮಗೆ ಪ್ರೈಸ್ ಸಿಕ್ಕದಿರ್ಬೋದು, ಇಂಟು ಚಾನ್ಸ್ ಉಂಟು ಬರೋ ವರ್ಷ. ನಿಮ್ಮ ಲೈಫ್ ಲಾಂಗಲ್ಲಿ ನಿಮಗೆ ಒಂದಲ್ಲ ಒಂದು ದಿವಸ ನಿಮಗೆ ಅದು ಪ್ರಥಮ ಬಹುಮಾನ ಸಿಗ್ತದೆ. ಸೋಲೆ ಗೆಲುವಿನ ಹಾದಿ ಅಂತ ತಿಳಿದವರು ಹೇಳಿದಂತೆ. ಹಾಗೆ ಇವತ್ತು ಸೋಲಾಗಿರ್ಬೋದು, ನನಗೆ ಸೆಕೆಂಡ್ ಪ್ರೈಸ್ ಬಂದಿರೋದು, ಯಾಕೆ ಫಸ್ಟ್ ಪ್ರೈಸ್ ಸಿಕ್ಕಬಾರ್ದು? ಅದಕ್ಕೆ ಪ್ರಯತ್ನ. ಇದು ಕೇವಲ ಸ್ಪೋರ್ಟ್ಸ್ನಲ್ಲಿ ಮಾತ್ರ ಅಲ್ಲ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ನಿಮ್ಮ ಪಾಠದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಮಾಜದಲ್ಲಿ ಏನಾಗಿದ್ದೀರಿ ಇವತ್ತು ಪಾಠದಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂತು, ನನಗೆ ಯಾಕೆ ಬಂತು, ಯಾಕೆ ನಂಗೆ ದೊಡ್ಡ ಅಂಕ ತೆಗಿಲಿಕ್ಕೆ ಆಗುದಿಲ್ಲ ಅಂತೇಳಿ ನೀವು ತಿಳಿದುಕೊಂಡು ನೀವು ಅದರಲ್ಲಿ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿವಸ ನೀವು ಅದಕ್ಕೆ ಯಶಸ್ಸು ಸಿಗ್ತದೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಅದಕ್ಕೆ ಬಹಳವಾದಂಥ ಉತ್ತಮ ಓದುಗಗಳ ಬುಕ್ಸ್ನಲ್ಲಿ ಓದಿದ್ರೆ ಸಿಗಬಹುದು. ಈಗ ನೀವು ನೋಡ್ತಾ ಇರ್ಬೋದು, ಕತಾರ್ನಲ್ಲಿ ಫುಟ್ಬಾಲ್ ಆಗ್ತಾ ಉಂಟು ನೋಡಿ, ಎಷ್ಟು ಜನ ಅದನ್ನು ನೋಡ್ತಿದ್ದಾರೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ, ಮೆಸ್ಸಿ, ರೊನಾಲ್ಡೋ, ಬೇರೆ ಬೇರೆ ಇದೆ. ಅವರಿಗೆ ನಮ್ಮ ಪರಿಚಯ ಇಲ್ಲ ಅಲ್ವಾ, ಬಟ್ ಅವ್ರು ನಿಮ್ಗೆ ಯಾರಂತ ಗೊತ್ತು. ನೀವು ನಾಳೆ ಇದೆಯಾ ಬೇರೆ ಬೇರೆ ಕ್ರೀಡೆಗಳಲ್ಲಿ ನೀವು ಇದು ಕ್ರೀಡೆಗಳಲ್ಲಿ ಅಥವಾ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ನೀವು ಆಗಬೇಕು. ಈಗ ಸಾರು ನಮ್ಮ ಇಲ್ಲಿ ಮನ್ಸು ಸಾರ್ ನಿಮ್ಮ ಬಗ್ಗೆ ಒಂದು ಉದಾಹರಣೆ ಹೇಳಿದರು. ಅವರು ಹಾಗೆ ಈಗ ಸ್ಪೋರ್ಟ್ಸು ಬೇರೆ ಬೇರೆ ರೀತಿಯಾದಲ್ಲಿ ಈಗ ಡೈರೆಕ್ಟಾಗಿ ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ ಆಗಲಿ, ಪೊಲೀಸ್ ಅಧಿಕಾರಿ ಒಳ್ಳೆ ಪೋಸ್ಟು ಸಿಕ್ಕುವುದಿಲ್ಲ. ಅದಕ್ಕೆ ಫಿಸಿಕ್ ಬೇಕು, ಅದಕ್ಕೆ ಉತ್ತಮವಾದಂಥ ಒಂದು ಎಜುಕೇಷನ್ ಬೇಕು, ಕಲಿಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂಥದ್ದೆಲ್ಲ ಆದರೆ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗಲಿಕ್ಕೆ ಗುರುತಿಸ್ಕೊಳ್ಳಿ ಸಾಧ್ಯ ಅಂತ ಹೇಳಿ ಉದಾಹರಣೆ ನಿಮ್ಮ ಮುಂದೆ ಕೂತಿದ್ದಾರೆ ನಮ್ಮ ಮಂಚು ಸಾರ್ನವರು. ಸೊ ನೀವೆಲ್ಲರೂ ಸಹ ಒಂದು ಸಮಾಜದಲ್ಲಿ ಇದೇ ರೀತಿಯಾದಂಥ ಒಂದು ಒಳ್ಳೆ ಹುದ್ದೆ ತಗೊಳ್ಬೇಕಂತೇಳಿ ನಾನು ಆಶಿಸ್ತೇನೆ. ನಿಮ್ಮ ಶಾಲೆಯ ಬಗ್ಗೆ ನಮ್ಮ ಮಂಜನಡಿ ಸಾರ್ ಅವರು ನನಗೆ ಗೊತ್ತಿರಲಿಲ್ಲ, ಸಂಕ್ಷಿಪ್ತವಾಗಿ ಅವರು ಹೇಳಿದರು ಈ ಶಾಲೆ ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಯಾರೆಲ್ಲ ದುಡಿದ ವ್ಯಕ್ತಿಗಳಿದ್ದಾರೆ, ತುಂಬ ಹೆಸರನ್ನು ಹೇಳಿದರು. ಭಾಳ ಇಂಪ್ರೆಷನ್ ಆಯಿತು. ಈ ಒಂದು ಶಾಲೆಗೆ ಒಂದು ಡ್ರೈವರ್ ಆಗಿ ಮಂಚು ಸಾರ್ ಇದ್ದಾರೆ. ಯಾಕಂದರೆ ನೋಡಿ, ನಿಮಗೆ ಏನೆಲ್ಲ ಬೇಕು, ನಿಮಗೆ ಏನು ಬೇಕಂತ ಹೇಳಿದಾಗ
ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ, ಆ್ಯಕ್ಚುಲಿ ಅವರಿಗೆ ಅದು ಅಗತ್ಯ ಇಲ್ಲ ಕಾಣ್ತದೆ, ಆದರೆ ಅವರು ತನ್ನ ಮಕ್ಕಳಿಗೆ, ಅವರು ಆಗ ಹೇಳಿದರು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಸವಲತ್ತು ಸಿಗ್ತಾ ಉಂಟು, ಅದೇ ಸವಲತ್ತು ನಮ್ಮ ಶಾಲೆ, ಅದರಲ್ಲಿ ಅವರು ನನ್ನ ಅಂತ ಹೇಳಿಲ್ಲ, ಅವರು ನಮ್ಮ ಅಂತ ವರ್ಡ್ ಬಂತು. ನಮ್ಮದ್ರಿಂದ ನೀವೆಲ್ಲರೂ ನಮ್ಮ ಮಕ್ಕಳಿಗೆ ಸಹ ಸಿಕ್ಕಬೇಕು. ಯಾಕೆ ಸಿಕ್ಕಬಾರ್ದು? ನಮ್ಮ ಮಕ್ಕಳು ಸಹ ಪಿಲಿಕುಲಕ್ಕೆ ಹೋಗಬೇಕು, ಪಿಕ್ನಿಕ್ಕಿಗೆ, ನಮ್ಮ ಮಕ್ಕಳು ಸಹ ಸ್ಪೋರ್ಟ್ಸಲ್ಲಿ ಅಟೆಂಡ್ ಆಗಬೇಕು, ನಮ್ಮ ಮಕ್ಕಳು ಸಹ ಎಲ್ಲ ಒಂದು ಶಾಲೆಯಿಂದ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್, ನಮ್ಮ ಶಾಲೆ ಇವು ನಮ್ಮ ಒಂದು ಭಾವನೆ ಅವರಲ್ಲಿ ಬಂದಿಂದ ಮಾತ್ರ ಈ ಶಾಲೆ ಒಂದು ಮುಂದೆ ಹೋಗ್ಲಿಕ್ಕೆ ಕಾರಣ. ಇವರು ಈ ಶಾಲೆ ಒಂದು ಮುಖ್ಯೋಪಾಧ್ಯಾಯರಾಗಿ ಒಂದು ಇಲ್ಲಿ ನಿಮಗೆ ಸಿಕ್ಕಿದಂತ ಒಂದು ಪುಣ್ಯ ಹೇಳಬೇಕು. ಯಾಕಂತ ಹೇಳಿದ್ರೆ ಒಂದು ಕೆಲಸ ಅವ್ರಿಗೇನದೆ ಆದಾಗ ನನಗೆ 10 ಸಾರಿ ಫೋನ್ ಮಾಡ್ತಾರೆ, ಒಂದಲ್ಲ 10 ಸಲ ಫೋನ್ ಮಾಡಿ ನನಗೆ ಎಚ್ಚರಿಕೆ ಹೇಳ್ತಾರೆ, ಸಾರ್ ಮಾಡಿಕೊಡಿ ಅಂತೇಳಿ. ಅದು ಯಾಕೆ ಅವ್ರು ಮಾಡಬೇಕು ಅವಶ್ಯಕತೆ ಉಂಟಾ ನಾನು ಕೇಳಿದ್ರು ಅವ್ರಿಗೆ. ಇದು ಒಂದೇ ಅಲ್ಲ, ಹಲವು ರೀತಿಯಲ್ಲಿ ನಂಗೆ ಅವ್ರು ಫೋನ್ ಮಾಡಿದ್ದಾರೆ. ಒಂದು ವಿದ್ಯಾರ್ಥಿಗೆ ಒಂದು ಸೌಖ್ಯದಾಗ ಫೋನ್ ಮಾಡಿಕೊಂಡು, ಸಾರ್ ಹೀಗೆ ನಿಮ್ಮ ನಂಬರ್ ಕೊಟ್ಟಿರಿ, ಫೋನ್ ಮಾಡಿ ಪ್ಲೀಸ್ ಅಂತ ಹೇಳ್ತಾರೆ. ಈ ಒಂದು ಕಾಳಜಿ ಇರೋದ್ರಿಂದ ಮಾತ್ರ ಈ ಶಾಲೆ ಒಂದು ಮುಂದೆ ಬರ್ಲಿಕ್ಕೆ ಸಾಧ್ಯ. ನಾನು ಅವರಿಗೆ ಉತ್ಪೂರ್ವಕವಾದ ಒಂದನ್ನು ಕಲಿಸ್ತೇನೆ. ಕೊನೆಯದಾಗಿ ಪ್ರೈಜ್ ತಗೊಳ್ಳೋದವರಿಗೂ ಸಹ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಯಾರು ಬೇಜಾರು ಮಾಡಬೇಡಿ. ಯಾಕಂತ ಹೇಳಿದ್ರೆ ಸಿಕ್ಕಿದವರು ನಂಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು, ನಾನು ಸ್ಟೇಜ್ ಹತ್ತಿದೆ, ಸಿಕ್ಕಿದವ್ರಿಗೆ ಸಂಘ ಸಿಗಲ್ಲ, ಬರೋ ವರ್ಷ ಟ್ರೈ ಮಾಡೋ, ಇನ್ನೂ ಇದೆ, ವರ್ಷ ಇದೆ, ಒಂದು ಬರೋ ವರ್ಷ ಆಗುಂಟು, ಹಾಗೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನಗೆ ಒಂದು ಶಾಲೆಯಲ್ಲಿ ಬಂದು ನನ್ನ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನನಗೊಂದು ಆಸ್ಪತ್ರೆ ಕೊಟ್ಟಂತ KMK ಮಂಜನಾಳಿ ಹಾಗೂ ಶಾಲೆಯ ಟ್ರಸ್ಟಿಗಳಿಗೆ ನಾನು ಉತ್ಪೂರ್ವವಾದಂಥ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಸೆಕೆಂಡ್ ಪ್ರೈಸ್ ಮೊಹಮ್ಮದ್ ಫಹಾದ್ 5ನೇ ತರಗತಿ. ಥರ್ಡ್ ಪ್ರೈಸ್ ಫರಾಜ್ ಹುಸೈನ್ 5ನೇ ತರಗತಿ. ಲಾಂಗ್ ಜಂಪ್ನಲ್ಲಿ ಹುಡುಗಿಯರ ವಿಭಾಗ ಫಸ್ಟ್ ಪ್ರೈಸ್ ಗೋಸ್ ಟು ಫಾತಿಮತ್ ಸಫಾ 7ನೇ ತರಗತಿ. ಸೆಕೆಂಡ್ ಪ್ರೈಸ್ ಫಾತಿಮತ್ ಬತೂಲಾ 5ನೇ ತರಗತಿ. ಸುಹಾ ಫಾತಿಮಾ 7ನೇ ತರಗತಿ. ಥರ್ಡ್ ಪ್ರೈಸ್ ಜ್ಯೋತಿ 5ನೇ ತರಗತಿ. 100 ಮೀಟರ್ ಓಟದಲ್ಲಿ ಬಹುಮಾನ ಪಡೆದ 1ನೇ ತರಗತಿಯ ಮಕ್ಕಳು ಹುಡುಗರ ವಿಭಾಗ ಫಸ್ಟ್ ಪ್ರೈಸ್ ಮೊಹಮ್ಮದ್ ಇಬ್ರಾಹಿಂ ಪಾಜಿಲ್. ಸೆಕೆಂಡ್ ಪ್ರೈಸ್ ಮೊಹಮ್ಮದ್ ಆಫೀಲ್. ಮೊಹಮ್ಮದ್ ಅಬುಬಕರ್ ಅರ್ಪಾನ್. 100 ಮೀಟರ್ ಓಟದಲ್ಲಿ ಹುಡುಗಿಯರ ವಿಭಾಗ 1ನೇ ತರಗತಿ ಫಸ್ಟ್ ಪ್ರೈಸ್ ಫಾತಿಮಾ ಅರ್ಷಿದಾ. ಸೆಕೆಂಡ್ ಪ್ರೈಸ್ ಜೊಹರಾ ಅಸ್ಬಾ. ಥರ್ಡ್ ಪ್ರೈಸ್ ಆಯಿಷಾ ರೈಷಾ. 100 ಮೀಟರ್ ಓಟದಲ್ಲಿ 2ನೇ ತರಗತಿ ಹುಡುಗರ ವಿಭಾಗ ಫಸ್ಟ್ ಪ್ರೈಸ್ ಮೊಹಮ್ಮದ್ ಶಮ್ರಾಜ್. ಸೆಕೆಂಡ್ ಪ್ರೈಸ್ ಮೊಹಮ್ಮದ್ ಅನಾಸ್. ಥರ್ಡ್ ಪ್ರೈಸ್ ಇಬ್ರಾಹಿಂ ಶಾದಿನ್ ಕಾಬ್. 100 ಮೀಟರ್ ಓಟದಲ್ಲಿ 2ನೇ ತರಗತಿ ಹುಡುಗಿಯರ ವಿಭಾಗ ಫಸ್ಟ್ ಪ್ರೈಸ್ ಫಾತಿಮಾ ಶೈಬಾ. ಸೆಕೆಂಡ್ ಪ್ರೈಸ್ ಫಾತಿಮಾ ಅಸ್ನಾ. ಸೆಕೆಂಡ್ ಪ್ರೈಸ್. ಥರ್ಡ್ ಪ್ರೈಸ್ ಫಾತಿಮಾ ಅಸ್ಪಿಯಾ. 100 ಮೀಟರ್ ಓಟದಲ್ಲಿ 3ನೇ ತರಗತಿ ಹುಡುಗರ ವಿಭಾಗ 100 ಮೀಟರ್ ಓಟದಲ್ಲಿ 3ನೇ ತರಗತಿ ಹುಡುಗರ ವಿಭಾಗ ಫಸ್ಟ್ ಪ್ರೈಸ್ ಮೊಹಮ್ಮದ್ ರಜಾಕ್. ಸೆಕೆಂಡ್ ಪ್ರೈಸ್ ಮೊಹಮ್ಮದ್ ಇಬ್ರಾಹಿಂ ಬಾತೀಶ್. ಥರ್ಡ್ ಪ್ರೈಸ್ ಮೊಹಮ್ಮದ್ ಅಫ್ರೋಸ್ ಅಬ್ದುಲ್ಲಾ. 100 ಮೀಟರ್ ಓಟದಲ್ಲಿ ಹುಡುಗಿಯರ ವಿಭಾಗ 3ನೇ ತರಗತಿ ಫಸ್ಟ್ ಪ್ರೈಸ್ ಆಯಿಷತುಲ್ ಶೈಮಾ. ಸೆಕೆಂಡ್ ಪ್ರೈಸ್ ಹಾಜಿರತುಲ್ ಫಾಯಿಮಾ. ಸೆಕೆಂಡ್ ಪ್ರೈಸ್ ಹಾಜಿರತುಲ್ ಫಾಯಿಮಾ. ಥರ್ಡ್ ಪ್ರೈಸ್ ಫಾಯಿಮಾ ರಫತ್ 3ನೇ ತರಗತಿ. 100 ಮೀಟರ್ ಓಟದಲ್ಲಿ 4ನೇ ತರಗತಿ ಹುಡುಗರ ವಿಭಾಗ ಫಸ್ಟ್ ಪ್ರೈಸ್ ಗೋಸ್ ಟು ಮೊಹಮ್ಮದ್ ಸಾಜಿದ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಅರುಣ್. ಥರ್ಡ್ ಪ್ರೈಸ್ ನುಮಾನ್ ಅಬ್ದುಲ್ ಖಾದರ್. 100 ಮೀಟರ್ ಓಟದಲ್ಲಿ ಹುಡುಗಿಯರ ವಿಭಾಗ ಫಸ್ಟ್ ಪ್ರೈಸ್ ಗೋಸ್ ಟು ಫಾತಿಮತುಲ್ ಶಿಮ್ರಾ. ಥರ್ಡ್ ಪ್ರೈಸ್ ಆಯಿಷಾ ಸೈಮುನಾ. 200 ಮೀಟರ್ ಓಟದಲ್ಲಿ 4ನೇ ತರಗತಿ ಹುಡುಗರ ವಿಭಾಗ ಅರುಣ್. ಫಸ್ಟ್ ಪ್ರೈಸ್ ಅರುಣ್. ಈಗ ರಿಲೇ ತಂಡದವರು 4 ಮಂದಿ ಒಟ್ಟಿಗೆ ಬರುವುದು. ರಿಲೇ ತಂಡ ಕರೀತಾರೆ.
4 ಮಂದಿ ಒಟ್ಟಿಗೆ ಬರುವುದು. ಫಸ್ಟ್ 4 ಮಂದಿ, ಸೆಕೆಂಡ್ 4 ಮಂದಿ, ಥರ್ಡ್ 4 ಮಂದಿ. 4 into 100 meter relays primary boys first prize goes to red team. ಅದರಲ್ಲಿರುವವರು ಮೊಹಮ್ಮದ್ ಸಾಸ್ 7ನೇ ತರಗತಿ ರೆಡ್ ಹೌಸ್. ಫಸ್ಟ್ ಪ್ರೈಸ್ ಮೊಹಮ್ಮದ್ ರಿಜ್ವಾನ್ 7ನೇ ತರಗತಿ ರೆಡ್ ಹೌಸ್. ಹೋಗಿ ಹೋಗಿ. 3ನೇದು ಮೊಹಮ್ಮದ್ ರಾಹಿಲ್ ಮಂದಿ ಒಟ್ಟಿಗೆ ಬನ್ನಿ. 6ನೇ ತರಗತಿ ರೆಡ್ ಹೌಸ್ ಫಸ್ಟ್ ಪ್ರೈಸ್. ನೀನು ಫಸ್ಟ್ ಸೆಕೆಂಡ್. 4ನೇದು ಇಕೆ ಅಬ್ದುಲ್ಲಾ ಅವಂದಾಯ್ತು. ಹೇ. ಮೊಹಮ್ಮದ್ ರಾಹಿಲ್ ಇಕೆ ಅಬ್ದುಲ್ಲಾ. ಫಸ್ಟ್ ಪ್ರೈಸ್ ರೆಡ್ ಟೀಮ್. ಇದು ಯಾವುದು? ಫಸ್ಟ್ ರೆಡ್ ಟೀಮ್. ಆಯ್ತಲ್ಲ, ಸೆಕೆಂಡ್ ಮೇಲೆ. ಸೆಕೆಂಡ್ ಗ್ರೀನ್ ಟೀಮ್ ಇಬ್ರಾಹಿಂ ಮೊಹಮ್ಮದ್ ಪಾಯಿಸ್ 7ನೇ ತರಗತಿ, ಮೊಹಮ್ಮದ್ ಅಫ್ರೋಜ್ ಮೊಹಮ್ಮದ್ ಮೌಶಿಕ್ 5ನೇ ತರಗತಿ, ಮೊಹಮ್ಮದ್ ಫಹಾದ್ 5ನೇ ತರಗತಿ. ಮೊಹಮ್ಮದ್ ಫಾಯಿಸ್ 7ನೇ ತರಗತಿ, ಮೊಹಮ್ಮದ್ ಅಫ್ರೋಜ್ 7ನೇ ತರಗತಿ, ಮೊಹಮ್ಮದ್ ಮೌಶಿಕ್ 5ನೇ. ಥರ್ಡ್ ಪ್ರೈಸ್ ಗೋಸ್ ಟು ಯೆಲ್ಲೋ ಟೀಮ್ ಅಹಮದ್ ಕಬೀರ್ ರಿಪಾಯಿ 7ನೇ ತರಗತಿ, ಮೊಹಮ್ಮದ್ ಶಾಜೀನ್ 6ನೇ ತರಗತಿ, ಮೊಹಮ್ಮದ್ ಶಮ್ಮಾಸ್ 5ನೇ ತರಗತಿ, ಅಬ್ದುಲ್ ಖಾದರ್ ಸುಲ್ತಾನ್ 7ನೇ ತರಗತಿ. ಎಲ್ಲದರಲ್ಲೂ ಒಂದೊಂದು ಆಪ್ಷನ್. ನೆಕ್ಸ್ಟ್ ಕರೀರಮ್ಮ, ನೆಕ್ಸ್ಟ್ ಕರೀರಿ. 4 into 100 meters ಹುಡುಗಿಯರ ವಿಭಾಗ ರಿಲೇ. ಫಸ್ಟ್ ಪ್ರೈಸ್ ಗೋಸ್ ಟು ರೆಡ್ ಟೀಮ್ ಫಾತಿಮತ್ ಸಫಾ, ಫಾತಿಮತ್ ಬತೂಲಾ, ಫಾತಿಮತ್ ರಾಫಿಯಾ, ಫಾತಿಮತ್ ಜೋಹರಾ ರಿಫಾ. ಫಾತಿಮತ್ ಸಫಾ, ಫಾತಿಮತ್ ಬತೂಲಾ, ಫಾತಿಮತ್ ರಾಫಿಯಾ, ಫಾತಿಮತ್ ಜೋಹರಾ ರಿಫಾ ರೆಡ್ ಟೀಮ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಗ್ರೀನ್ ಟೀಮ್ ಜೈನಬಾ ಫಾಹಿಮಾ, ಆಯಿಷಾ ಸಲ್ವಾ, ಸೆಕೆಂಡ್ ಪ್ರೈಸ್ ಗ್ರೀನ್ ಟೀಮ್ ಜೈನಬಾ ಫಾಯಿಮಾ 5ನೇ ತರಗತಿ, ಆಯಿಷಾ ಸಲ್ವಾ 6ನೇ ತರಗತಿ, ನೌರವ 7ನೇ ತರಗತಿ, ಫಾತಿಮತ್ ಶೈಮಾ 6ನೇ ತರಗತಿ. ಪ್ರಶಸ್ತಿಯನ್ನು ಪಡೆಯಲು ವಿದ್ಯಾರ್ಥಿಗಳನ್ನು ಸಂಘಟಿಸಿ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸಿದ ಮಾರ್ಗದರ್ಶಿ ಶಶಿಕಲಾ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿ. ಪ್ರಗತಿಪರ ಸೇವಾ ಸಂಸ್ಥೆ ಮಂಡ್ಯ ಇವರು ಆಯೋಜಿಸಿದ 18ನೇ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಮತ್ತು ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದಂಥ ಶಿಕ್ಷಕಿ ಶ್ರೀಮತಿ ಶಶಿಕಲಾ, ಈ ಶ್ರೀಮತಿ ಶಶಿಕಲಾ ಮತ್ತು ಅವರಿಗೆ ಸಹಾಯ ಮಾಡಿದಂಥ ಶ್ರೀಮತಿ ರಮ್ಲಾ ಟೀಚರ್, ಇವರಿಬ್ಬರನ್ನ ಶಾಲು ಹಾಕಿ ಗೌರವಿಸಬೇಕು ಅಂತೇಳಿ ಅಧ್ಯಕ್ಷರು ಮತ್ತು ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ಆಯಿಷಾ ಸೋನಿಯಾ ರೆಡ್ ಟೀಮ್ 9ನೇ ತರಗತಿ, ದ್ವಿತೀಯ ಆಯಿಷತ್ ಮುಜಕ್ಕಿರ 9ನೇ ತರಗತಿ ಬ್ಲೂ ಟೀಮ್, ತೃತೀಯ ನಫೀಸತುಲ್ ಸನಾ ಗ್ರೀನ್ ಟೀಮ್ 10ನೇ ತರಗತಿ. ನಫೀಸತುಲ್ ಸನಾ ತೃತೀಯ. ಮುಂದುವರಿಸ್ತೇವೆ. ಇವತ್ತು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿರುವಂಥವರು, ಯಾಕಂದರೆ ಪೊಲೀಸ್ನವರು ಯಾವತ್ತು ಸಭೆ ಸಮಾರಂಭಗಳಲ್ಲಿ ಬಂದಂಥ ಸಮಯದಲ್ಲಿ ಅವರದೇ ಆದಂಥ ಸಮಯ ಇರ್ತದೆ. ಮನ್ಸೂರ್ ಸರ್ ಅವರು ನಮ್ಮೊಟ್ಟಿಗೆ ತುಂಬ ಹೊತ್ತಿದ್ದಾರೆ, ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ
ಹರಿಣಾಕ್ಷಿ ಮೇಡಮ್ರವರು ಆಸೀನರಾಗಿದ್ದಾರೆ ಅಂತ ಹೇಳಲು ನನಗೆ ಬಹಳ ಖುಷಿಯಾಗುತ್ತೆ. ಕಾರಣ ಇಷ್ಟೇ, ತನ್ನ 33 ವರ್ಷದ ಸೇವೆಯನ್ನು, ಅದರಲ್ಲಿಯೂ ಕೂಡ ಕನ್ನಡ ಅಧ್ಯಾಪಕರಾಗಿ ನಿಮಗೆಲ್ಲರಿಗೂ ಕೂಡ ಪಾಠವನ್ನು ಮಾಡಿದಂತಹ ಗೌರವಾನ್ವಿತ ಹರಿಣಾಕ್ಷಿ ಮೇಡಮ್ನವರಿಗೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ವಂದನೆಗಳು. ಹಾಗೂ ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಹರಿಣಾಕ್ಷಿ ಮೇಡಮ್ನವರನ್ನು ಈ ವೇದಿಕೆಯಲ್ಲಿ ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಅಧ್ಯಾಪಕರುಗಳಿಗೆ ಬಹಳಷ್ಟು ಗೌರವಗಳನ್ನು ಕೊಡಬೇಕಾಗಿದೆ. ಗುರುಗಳಲ್ಲದಿದ್ದರೆ ನಮಗೆ ವಿದ್ಯೆಗಳು ಬರಲು ಸಾಧ್ಯನೇ ಇಲ್ಲ. ನಾನು ಕೂಡ ನಿಮ್ಮ ಥರಾನೇ ವಿದ್ಯಾರ್ಥಿ ಜೀವನದಿಂದಲೇ ಪೊಲೀಸ್ ಇಲಾಖೆಗೆ ಬಂದವ. ಇವತ್ತು ನಾನು ಒಂದೆರಡು ಮಾತುಗಳನ್ನು ಹರಿಣಾಕ್ಷಿ ಮೇಡಮ್ನವರ ಹೆಸರಿನಲ್ಲಿಯೇ ನಿಮಗೆ ಹೇಳ ಬಯಸ್ತೇನೆ. ಇದು ವಿದ್ಯಾದೇಗುಲ. ಇದರೊಳಗೆ ನಾವು ಬಹಳ ಸಂಯಮದಿಂದ, ಶಿಸ್ತಿನಿಂದ ವರ್ತಿಸಬೇಕು. ವಿಶಿಷ್ಟವಾಗಿ ಇವತ್ತು ಆಟೋಟ ಸ್ಪರ್ಧೆಗಳನ್ನು ನಮ್ಮ ಈ ವಿದ್ಯಾಸಂಸ್ಥೆ ನೆರವೇರಿಸಿದೆ. ಆಟೋಟ ಸ್ಪರ್ಧೆಯಲ್ಲಿ ಯಾರೆಲ್ಲ ಪ್ರಶಸ್ತಿ ಪತ್ರವನ್ನು, ಬಹುಮಾನಗಳನ್ನು ಪಡೆದಿದ್ದಾರೆ ಅವರೆಲ್ಲರಿಗೂ ವೈಯಕ್ತಿಕವಾಗಿ ನನ್ನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಬಹಳ ಮುಖ್ಯವಾಗಿ ಆಟೋಟ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಬಲು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೇನೆ. ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಆಟೋಟ ಸ್ಪರ್ಧೆಯಲ್ಲಿ ಬಹುಮಾನ ಪಡೆಯುವುದು ಮುಖ್ಯವಲ್ಲ, ಗುರಿ ಅಲ್ಲಿ ಸಾಧಿಸುವುದು ಕೂಡ ಮುಖ್ಯವಲ್ಲ. ಬದಲಾಗಿ ನಾವು ಸ್ಪರ್ಧೆಯಲ್ಲಿ ಭಾಗಿಯಾಗುವಂತಹದ್ದು ಬಹಳ ಮುಖ್ಯವಾಗಿದೆ. ಯಾವ ರೀತಿ ನೀವೆಲ್ಲರೂ ಆಟೋಟ ಸ್ಪರ್ಧೆಯಲ್ಲಿ ಬಹಳ ಹುರುಪಿನಿಂದ ಭಾಗಿಯಾಗುತ್ತೀರೋ, ವಿದ್ಯಾರ್ಥಿಗಳು ಕೇಳ್ತಿದ್ದೀರಲ್ಲ, ಯಾರೆಲ್ಲ ಹುರುಪಿನಿಂದ ನೀವು ಆಟೋಟ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರೋ ಅದಕ್ಕಿಂತಲೂ ಹೆಚ್ಚಿನ ಹುರುಪನ್ನು ನೀವು ತಮ್ಮ ಈ ವಿದ್ಯಾಕೇಂದ್ರದಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಒತ್ತನ್ನು ನೀಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ನಮ್ಮ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಹೇಳಿಯೂ ಕೂಡ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ಈ ಶಾಲೆಯ ವಿದ್ಯಾಕೇಂದ್ರದ ಪ್ರಾಂಶುಪಾಲರು ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅದು ಯಾವ ರಸ್ತೆಯಿಂದ ಹೋಗಬೇಕು ಅಂತ ನನಗೆ ತಿಳಿದಿಲ್ಲ. NCC ಅನ್ನತಕ್ಕಂತಹದ್ದು ಒಂದಿದೆ. NCCಯನ್ನು ನಾವು ಪ್ರಾರಂಭ ಮಾಡಿದರೆ ನಮ್ಮ ಈ ವಿದ್ಯಾದೇಗುಲದ ವಿದ್ಯಾರ್ಥಿಗಳು ದೇಶ ಸೇವೆಯ ಕಡೆಗೂ ಕೂಡ ಮಹತ್ತರವಾದ ಹೆಜ್ಜೆಯನ್ನಿಡಲು ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಇಲ್ಲಿ ಸೇರಿದಂಥ ವಿದ್ಯಾರ್ಥಿಗಳಲ್ಲಿ ಯಾರೆಲ್ಲ ಪೊಲೀಸ್ ಇಲಾಖೆಗೆ ಬರ್ತೀರಂತ ಭಾವಿಸ್ತೀರಿ? ಕೈ ಎತ್ತಿ. ಪೊಲೀಸ್ ಇಲಾಖೆಗೆ, ವೆರಿ ಗುಡ್. ಇನ್ನು ದೇಶ ಸೇವೆಗೆ, ಡಿಫೆನ್ಸ್ಗೆ ಯಾರೆಲ್ಲ ಹೋಗ್ತೀರಂತ ಭಾವಿಸ್ತೀರಿ? ಓಕೆ. ಹಾಗೆ ನಾನಾ ಕ್ಷೇತ್ರಗಳಲ್ಲಿ ನೀವು ಕೆಳಗಡೆ ನಾನಾ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದರೆ ಏನಾಗಬೇಕು? ನಾವು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಉನ್ನತ ವ್ಯಾಸಂಗವನ್ನು ನಾವು ಮಾಡಬೇಕು. ಕಡೆಯದಾಗಿ ನಿಮ್ಮೆಲ್ಲರನ್ನ ನೋಡುವಾಗ ಬಹಳಷ್ಟು ಖುಷಿ ಅನಿಸುತ್ತೆ. ಹಾಗೆ ನಾನು ಓರ್ವ ಕವಿಯಾಗಿರೋದ್ರಿಂದ ನಿಮಗೊಂದು ಸಣ್ಣ ಕವಿತೆಯನ್ನು, ಸಣ್ಣ ಪಲ್ಲವಿಯನ್ನು ಈ ವೇದಿಕೆಯಲ್ಲಿ ನಾನು ನೆನಪಿಸಿಕೊಂಡು ನಾನು ಹೇಳ ಬಯಸ್ತೇನೆ. ಸಣ್ಣ ಪಲ್ಲವಿ ಇದು, ವಿದ್ಯಾರ್ಥಿಗಳು ಆಲಿಸಿ. ನಾನು ದೊಡ್ಡ ಹಾಡುಗಾರನಲ್ಲ, ಇಲ್ಲೇ ಬರೆದೆ, ಇಲ್ಲೇ ಯೋಚಿಸಿದೆ. ಬಾರೋ ಬಾರೋ ನನ್ನೀ ಶಾಲೆಗೆ, ಬಾರೋ ಬಾರೋ ನಿನ್ನೀ ಶಾಲೆಗೆ, ಆಟವ ಆಡುತ್ತಾ ಪಾಠವ ಕೇಳುತ್ತಾ, ಆಟವ ಆಡುತ್ತಾ ಪಾಠವ ಕೇಳುತ್ತಾ ಮರಳಿ ನಿನ್ನೀ ಮನೆಗೆ. ಬಾರೋ ಬಾರೋ ನಿನ್ನೀ ಶಾಲೆಗೆ, ಆಟವನಾಡುತ್ತಾ ಪಾಠವ ಕೇಳುತ್ತಾ ಮರಳಿ ಮತ್ತೆ ಮನೆಗೆ. ವಂದನೆಗಳು, ನಮಸ್ಕಾರ.
ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯ ಕಾರ್ಯದರ್ಶಿಯಾದ ಮೊಹಮ್ಮದ್ ತ್ವಾಹ ಹಾಜಿ ಅವರಿಗೆ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯನಪೋಯ ಕಾಲೇಜಿನ ಅಕೌಂಟೆಂಟ್ ಪ್ರವೀಣ್ ಕುಮಾರ್ ಇವರಿಗೆ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅತಿಥಿಯಾಗಿ ಆಗಮಿಸಿರುವ ಉಳ್ಳಾಲ ಸಬ್ ಇನ್ಸ್ಪೆಕ್ಟರ್ ಮನ್ಸೂರ್ ಸರ್ ಇವರಿಗೆ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮೊಹಮ್ಮದ್ ಅಲ್ತಾಫ್ ಹಾಗೂ ನಮ್ಮ ಶಾಲೆಯ ಶಿಕ್ಷಕಿ ಶ್ರೀಮತಿ ಅರುಣಾಕ್ಷಿಯವರು ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಗೆ, ನನ್ನ ಸಹ ಶಿಕ್ಷಕರಿಗೆ, ಮಾಧ್ಯಮದವರಿಗೂ ಹಾಗೂ ನನ್ನ ಪುಟಾಣಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ.
ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಮೈಸೂರು ಬೆಟ್ಟದಲ್ಲಿ ಸೀರೆ ಚಟ್ಟು ಬೆಳಕಲ್ಲಿ ಸೂಪರ್ ಕಡೆ ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು ಎಣ್ಣೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ Gangnam Style. Gangnam Style. Gangnam Style. Gangnam Style. Gangnam Style. You are so splendid. ಜೀವನ ನಮ್ಮದಲ್ಲ ಖಾಲಿ ಕೂತು ಬೋರ ಇದೆ ಬಾರಿಗೆ ಪರಾರಿ ಆಗುವ ಪೋರದಲ್ಲ ದಾರಿ ಬೇರೇನು ಕಾಣದಾಗಿದೆ तू हो गई वन टू टू कुड़िए वन टू टू वो हो गई मुंडे दी पतंगा वारिगी में उड़ी दी वो हो गई मुंडे दी हिलाते चल दी टुक टुक तो कर दी मेकअप तो कर दिया अंग्रेजी पढ़ दी गिट पिट तो कर दी जिम्मे कोई साडी विक्टोरिया तू कंटी बिग पूरा लंदन ठुमकदा ओ जदों नच पैण दी पूरा लंदन ठुमकदा तू घंटी बिग बैंड दी पूरा लंदन ठुमकदा ओ जदों नच पैण दी पूरा लंदन ठुमकदा Hoy me gustas un poco más. Okay. Hola, ¿cómo cae? So nice to meet you. You said we should go and get a room. No te pareció. Aló, ese de pago. Aló, ese de pago. रहती हैं आजकल बस उसके ही दब के लिबास में जाने कब थम गए ये कदम एक उसके ही घर के पास में बहारा बहारा हुआ दिल कमरिया मोरे तिरछी नजरिया मोरे तू को जा मन को जा तू को जा मन को जा तू को जा मन को जा तू आ मेरे आरम मैं फकीर आजम तू आ मेरे आरम मैं फकीर आजम तेरे गुण और ये लब मैं तलब ही तलब तेरे गुण और ये लब मैं तलब ही तलब तू आता ही आता तू को जा
को जा, तू को जा मन को जा, तू को जा मन को जा, तू को जा मन को जा। इल्हाम है जामा तेरा, कुरान इमामा है तेरा। इल्हाम है जामा तेरा, कुरान इमामा है तेरा। मिंबर तेरा अर्श बले, मिंबर तेरा अर्श बरी, या रहमतुल लिल आलमीन। तू को जा मन को जा, तू को जा मन को जा, तू को जा मन को जा, तू को जा मन को जा। मेरा देश मेरा ए वतन, शांति का उन्नति का प्यार का चमन। मेरा मुल्क मेरा देश मेरा ए वतन, शांति का उन्नति का प्यार का चमन। इससे वास्ते निसार है मेरा तन मेरा मन। हाय वतन हाय वतन हाय वतन, जाने मन जाने मन जाने मन। हाय वतन हाय वतन हाय वतन, जाने मन जाने मन जाने मन। मेरा मुल्क मेरा देश मेरा ए वतन, शांति का उन्नति का प्यार का चमन। मेरा मुल्क मेरा देश मेरा है वतन, शांति का उन्नति का प्यार का चमन। ಗಮನ ಮನಸ್ಸಿನ ತರಂಗ ನೇವಿ ಚಲನ ಲಗಲೋ ನೇವಿ ಕಾನೇವಿ ലോകത്ത് തിരുനേവി റഹ്മത്ത് തെരഞ്ഞ ഈനാല് മുഹമ്മദ് നബിർ പെട്ടനാല് മോല ബോലിയോട് ഇഷ്ടിച്ചൊരിയോട് ബദരിക പാടോട് റബിയൽ